ಜಗದೊಡೆಯ ಜಗದೀಶ್ವರ ಈ ಮಣ್ಣಿನ ಒಡೆಯಾದಂತಹ ಕದ್ರಿಯ ಮಂಜುನಾಥ ದೇವನನ್ನು ಮನಸಾರಿ ಸ್ಮರಣೆಯನ್ನು ಮಾಡುತ್ತಾ ಈ ಮಣ್ಣಿನ ಕಂಪನ್ನು ಅರಿತು ತಂಪಾಗಿ ನೆಲೆ ನಿಂತಿಹ ಎಲ್ಲ ದೇವರುಗಳನ್ನು ಜ್ಞಾಪಿಸುತ್ತಾ ಸೇರಿದಂತ ಎಲ್ಲ ಹಿರಿಯರ ಆಶೀರ್ವಾದ ಅನುಗ್ರಹವನ್ನು ಕೇಳುತ್ತಾ ಇಂದಿನ ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಉಳ್ಳಾಲ ಮಾಸ್ತಿಕಟ್ಟೆ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತಹ ಎಲ್ಲ ಗಣ್ಯಮಾನ್ಯ ದಿಗ್ಗಜರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು ಇಂದಿನ ಶಾಖಾ ಕಚೇರಿಯ ಉದ್ಘಾಟನೆ ಮಾಡಿದಂತಹ ಪರಮ ಪೂಜ್ಯ ಶ್ರೀ ದೇವಮೂಲ್ಯನ್ಯ ಧರ್ಮದರ್ಶಿಗಳು ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರ ಉಳಿಯ ಉಳ್ಳಾಲ ತಮ್ಮನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಸಫಲ ಸೌಹಾರ್ದದ ನಿರ್ದೇಶಕರುಗಳು ನಮ್ಮ ಇಂದಿನ ಆಶೀರ್ವಚನ ಅದೇ ರೀತಿ ಗುರು ಸ್ವರೂಪಿಯಾದಂತಹ ಗೌರವಾನ್ವಿತರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಅತ್ಯಂತ ಗೌರವದಿಂದ ಪ್ರೀತಿಪೂರ್ವಕವಾಗಿ ವಿನಯಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಅಧ್ಯಕ್ಷರು ಕೂಡ ಹೌದು ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶ್ರೀಯುತ ಸಂಜೀವ ಅಡ್ಯ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ರೆವರೆಂಟ್ ಫಾದರ್ ಸಿಪ್ರಿಯನ್ ಪಿಂಟು ಮಾನ್ಯ ಧರ್ಮಗುರುಗಳು ಕೂಡ ಹೌದು ಸಂತಸ ಪುಂಡುಗುರಿಕಾರೆ ಮಲೆಮಗಲ ಮೋಖ್ಯದ ಬಾಲೆ ಉಂಡೆ ಚಕ್ಕುಲಿ ಧರ್ತಿದ್ದಾನೆ ಮೋನೆ ಕೈಟಿ ಕುಡಿರಿ ಪತ್ತಿನ ಸ್ವಾಮಿ ಎನ್ನ ಮಲ್ಲ ಬಂಜಿದ ನಿಲ್ಯಕ್ಕೆ ಬಿತ್ತ ಎಲ್ಯ ಕಣ್ಣದ ಮಲ್ಲ ಕಾರ್ಣಿಕದ ಶಕ್ತಿ ವಿಘ್ನ ವಿನಾಶಕ್ಕೆ ವಿಘ್ನ ವಿನಾಯಕೆ ಲಂಬೋಧರೆ ಗಣದುಳ್ಳ ಎನ್ನ ಗಣಪತಿ ದೇವರನ್ನ ದುಂಬತ್ತದಿ ಒಂದು ತೂಯಿ ದಿನ ಮಾನಡೆ ಕೊಡತ್ತಿ ಬಂಡುಡು ಚಿತ್ತಳ್ಳಿಯೊಂಜಿ ಪದಿನಾಚ ಅವತಾರ ಪೊಯ್ನಲ್ಪ ಬತ್ತಿನಲ್ಪ ಅಪಕೀರ್ತಿನಿಗಳದು ಕೀರ್ತಿನಿ ಬೆಳಗ ಒಂದು ಬರೊಂದು ಪುನಚ್ಚಿನ ಈ ಮಣ್ಣದ ಸಚ್ಚು ತಳೆಗೆ ನೀಟಪ್ಪ ಅಡ್ಡನು ಬುರೊಂದು ಶ್ರೀದೇಶ ಮಾತ ಹಿರಿಯರ ನಕಲ ಆಶೀರ್ವಾದ ಅನುಗ್ರಹಣಕ್ಕೆ ಇನ್ನೊಂದು ಪರ್ಲ ಕಟ್ಟದ ಚಾವಡಿದ ಲೇಸಿಗೆ ಆದಿದ ಬರವನ್ನು ಬರೆಯುವುದು ಖಂಡಿತವಾಗಿಯೂ ಕೂಡ ಬಯಲು ಆಲಯದೊಳಗೋ ಆಲಯ ಬಯಲೊಳಗೋ ಬಯಲು ಆಲಯ ಎರಡು ನಯನದೊಳಗೋ ನಯನ ಬುದ್ಧಿಯೊಳಗೋ ನಯನ ಬುದ್ಧಿ ಎರಡು ಹರಿ ನಿನ್ನೊಳಗೋ. ಖಂಡಿತವಾಗಿಯೂ ಕೂಡ ಇಂದಿನ ಕಾರ್ಯಕ್ರಮ ಸುಸಾಂಗವಾಗಿ ನೆರವೇರಬೇಕಾದರೆ ಹರಿನಾಮ ಸ್ಮರಣೆ ಅತ್ಯಗತ್ಯ. ಆ ಮುಖೇನ ದೇವರ ಸ್ತುತಿಯನ್ನು ಪಠಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಇದರ ಎಲ್ಲ ಸಿಬ್ಬಂದಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು ಖಂಡಿತವಲ್ಲ ನಮ್ಮ ತುಳು ಪುರ್ಲಕಂಟಡು ಪ್ರಾರಂಭವಾದ ಪುರ್ಲಕಂಟಡು ಮುಗಿತಲ್ಲ ಅವ್ರನ್ನ ನಮ್ಮ ನಮ್ಮನೆಚ್ಚಿನ ಮಾತ ದೈವ ದೇವರನ್ನಕ್ಲ ನೆಂಪುನು ಮಾಡ್ಕೊಡಿ ಎಂಚಪ್ಪ ಅಂತ ಬಂದಾಗ ಸ್ವಾಮಿ ಪಂಡಿ ಕೂಡಲೇ ದೇವರು ಒಲಿದು ಬರ್ಪೇರಿಗೆ ಆ ಮಣ್ಣದ ಕಟ್ಲಿನ ಸಂದವಡೊಂದು ಗೌರವಾನ್ವಿತ ಸುಖೇಶ್ ಬೇಡ ಭಿನ್ನಾಯ್ತು. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ. ನಾನೇನು ಮಾಡಲಯ್ಯ ನಾ ಬಡವನಯ್ಯ. ನಾವೇನು ದೇವಸ್ಥಾನವನ್ನೇ ಕಟ್ಟಬೇಕಂತ ಇಲ್ಲ. ದೇವನನ್ನು ಉಳಿಸಿಕೊಳ್ಳಲು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು. ದೇವರು ಒಲಿದು ಬರುವಂತಹ ಪೂರಕಕ್ಕೆ ಸಾಕ್ಷಿಯಾಗಿ ಪ್ರಾರ್ಥನೆ ಸಲ್ಲಿಸಿದಂತಹ ಗೌರವಾನ್ವಿತರಿಗೆ ವಂದನೆಯನ್ನು ಅರ್ಪಿಸುತ್ತಾ ಖಂಡಿತವಾಗಿಯೂ ಕೂಡ ನಮ್ಮ ಕರೆಯನ್ನು ಆಲಿಸಿ ಮನೆದಂಗಳಕ್ಕೆ ಬಂದಂತಹ ಗಣ್ಯಮಾನ್ಯ ದಿಗ್ಗಜರನ್ನು ಮನೆಯ ಭಾಗ್ಯ ದೇವತೆಗಳೆಂದು ಭಾವಿಸುವರು ಈ ಮಣ್ಣಿನವರು. ಅದೇ ಪ್ರಕಾರ ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಇಂಪಾದ ಧ್ವನಿಯ ಸ್ವಾಗತವಂತೆ, ನಿತ್ಯ ಉದಿಸುವ ಸೂರ್ಯದೇವನಿಗೆ ಹಕ್ಕಿಗಳ ಚಿಲಿಪಿಲಿ ಇಂಚರವೇ ಸ್ವಾಗತವಂತೆ, ತಾಯಿಯ ಅಮೃತಲ್ಯದ ಮಾತೃವಾತ್ಸಲ್ಯದ ಪ್ರೀತಿಗೆ ಮುದ್ದು ಮಗುವಿನ ಕಿಲಕಿಲ ನಗುವೆ ಸ್ವಾಗತವಂತೆ, ನಿತ್ಯ ಹಾಲುಣಿಸುವ ಗೋಮಾತೆಗೆ ಮುದ್ದು ಕರುವಿನ ಅಂಬಾಧ್ವನಿಯ ಸ್ವಾಗತವಂತೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯಮಾನ್ಯ ದಿಗ್ಗಜರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವರೇ ಗೌರವಾನ್ವಿತ ನಿರ್ದೇಶಕರು ಕೂಡ ಹೌದು ಶ್ರೀಯುತ ಮಹಾಬಲ್ ಅಡ್ಯಾರ್ ಇವರಿಂದ. ಶ್ರೀ ಕ್ಷೇತ್ರ ಸೋಮನಾಥೇಶ್ವರ ದೇವರಿಗೆ ವಂದಿಸ್ತಾ ಸ್ಥಳೀಯ ದೇವರನ್ನು ನಮಿಸ್ತಾ ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಮಾಸ್ತಿಕಟ್ಟೆ ಈ ನೂತನ ಶಾಖೆ ಉದ್ಘಾಟನೆಗೆ ಆಗಮಿಸಿರುವ ಎಲ್ಲರನ್ನು ಈ ಸಂದರ್ಭ ಸ್ವಾಗತಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪೂಜನೀಯರಾದ ಪರಮಪೂಜ್ಯ ಶ್ರೀ ದೇವಮೂಲ್ಯಣ್ಣ ಇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಿಸುತ್ತಾ
ಇವರನ್ನು ಇನ್ನೇ ಸಭೆಗೆ ಹೃದಯಾಂತರಾಳದಿಂದ ವಿನಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪೂಜ್ಯರಿಗೆ ಸ್ವಾಗತಿಸುತ್ತಾ ಈ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ಸಂಜೀವ ಅಡ್ಯರು, ಅದೇ ರೀತಿ ಉಪಾಧ್ಯಕ್ಷರು ಶ್ರೀಯುತ ಪ್ರೇಮಾನಂದ ಎ. ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಪೂಜ್ಯರಿಗೆ ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಪದ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಇದರ ಪ್ರಥಮ ಶಾಖೆಯಿಂದ ಹಿಡಿದು ಇಲ್ಲಿಯವರೆಗೆ ತಮ್ಮ ಶುದ್ಧ ಹಸ್ತದಿಂದ ಉದ್ಘಾಟನೆ ಮಾಡಿದಂತಹ ಪರಮ ಪೂಜ್ಯರು ಕೂಡ ಹೌದು ಗೌರವಾನ್ವಿತ ಶ್ರೀ ಶ್ರೀ ದೇವ ಮೂಲ್ಯನವರು ಧರ್ಮದರ್ಶಿಗಳು ಹೌದು ಉಳ್ಳಾಳ್ಳಿ ಧರ್ಮಸ್ಥಳ ಕ್ಷೇತ್ರ ಉಳಿಯ ಉದ್ದಾನ. ನಮಗೆ ಸ್ವಾಗತ ಸುಸ್ವಾಗತ. ಮಾಸಿಕ ಠೇವಣಿ ಹಾಗೂ ನಗದು ಪುಸ್ತಕ ಬಿಡುಗಡೆ ಮಾಡಿದಂಥ ಶ್ರೀಯುತ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಟ್ಟೋ, ಮಾನ್ಯ ಧರ್ಮಗುರುಗಳು ಸಂತ ಸೆಬೆಸ್ಟಿಯನ್ ಚರ್ಚ್ ಪೆರ್ಮಣ್ಣವರು, ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಪೂಜ್ಯರಿಗೆ ಸ್ವಾಗತಿಸುತ್ತಾ ಶ್ರೀಯುತ ಅನಿಲ್ ಕುಮಾರ್, ದಯವಿಟ್ಟು ತಾವುಗಳು ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಕೆ ಮೋನಪ್ಪ ಸಪಳಿಗ, ತಾವುಗಳು ಬಂದು ಸ್ಮರಣಿಕೆಯನ್ನು ಇಟ್ಟು ದಯವಿಟ್ಟು ನಮ್ಮ ವೇದಿಕೆಯ ಸಭಾಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕೈಚಪ್ಪಳೆಯನ್ನು ಸ್ವಾಗತಿಸಿ ಗೌರವಾನ್ವಿತರು ಕೂಡ ಹೌದು ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ. ಗೌರವಾನ್ವಿತರಿಗೆ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದಂಥ ನಮ್ಮವರಾದ ಮನೋಜ್ ಸಾಲಿಯನ್ ವೇದಿಕೆಯಲ್ಲಿದ್ದರೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಶ್ರೀಯುತ ಸೂರಜ್, ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಶಾಲನ್ನು ಹಾಕಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರೀಯುತ ವೆಂಕಟೇಶ್ ಎಂ, ತಾವುಗಳು ಬಂದು ಸ್ಮರಣಿಕೆಯನ್ನಿತ್ತು ಗೌರವಾನ್ವಿತರಿಗೆ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೀನಿ. ಗೌರವಾನ್ವಿತರಿಗೆ ಸ್ವಾಗತ ಸುಸ್ವಾಗತ. ಭದ್ರತಾ ಕೋಶ ಉದ್ಘಾಟನೆ ಮಾಡಿದಂಥ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಅಧ್ಯಕ್ಷರಾದ ರಾಜಶೇಖರ ಗಾಣಿಗ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದರೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಶ್ರೀಯುತ ಭಾಸ್ಕರ್ ಸಪಳಿಗ, ತಾವುಗಳು ವೇದಿಕೆಗೆ ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಪಿ ಗೋಪಾಲಕೃಷ್ಣ, ತಾವುಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಿ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಶಾಖಾಧಿಕಾರಿ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಸಹಕಾರಿ ಹಿರಿಯ ಅಧಿಕಾರಿಯಾದ ಗುರುಪ್ರಸಾದ್ ಬಂಗೇರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರೆ ಇವರನ್ನು ಹೃದಯಾಂತರದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗುರುಪ್ರಸಾದ್ ಬಂಗೇರ ಇವರಿಗೆ ಸ್ವಾಗತಿಸುತ್ತಾ ಶ್ರೀಮತಿ ಮೋಹಿನಿ ಎಚ್, ತಾವುಗಳು ವೇದಿಕೆಗೆ ಬಂದು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ತಿರುಮಲೇಶ್, ತಾವುಗಳು ಬಂದು ಸ್ಮರಣಿಕೆಯನ್ನು ನೀಡಿ ವೇದಿಕೆಯ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರಿಗೆ ತಮಗಿದು ಪ್ರೀತಿಯ ಸ್ವಾಗತ ಸ್ವಾಗತ ಸ್ವಾಗತ. ಗಣಕಯಂತ್ರ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಭಾರತಿ ಭಟ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಅನಿತಾ, ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ಶಾಲನ್ನು ಹಾಕಿ ಸ್ವಾಗತಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಸತ್ಯಪ್ರಭಾ, ತಾವುಗಳು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಿ ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಕಚ್ಚಪ್ಪಳೆಯಿಂದ ನಮ್ಮ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಯಾಕಂದರೆ ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ, ಅತಿಥಿ ದೇವೋ ಭವ. ಉಳ್ಳಾಳ ಗಾಣಿಗ ಸಂಘದ ಅಧ್ಯಕ್ಷರಾಗಿರುವ ಪ್ರಕಾಶ್ ಹೊಸಬೆಟ್ಟು ವೇದಿಕೆಯಲ್ಲಿದ್ದರೆ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಗೌರವಾನ್ವಿತರಿಗೆ ಶ್ರೀ ಯು ಪಿ ವಿಜಯಕುಮಾರ್, ತಾವುಗಳು ವೇದಿಕೆಗೆ ಬಂದು ಸಭಾ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಯು ಪಿ ವಿಜಯಕುಮಾರ್ ಅವರು, ತಾವುಗಳು ಶಾಲನ್ನು ಹಾಕಿ ಅದೇ ರೀತಿ ಶ್ರೀಯುತ ಜನಾರ್ದನ ತುಕ್ಕುಟ್ಟು, ತಾವುಗಳು ವೇದಿಕೆಗೆ ಬಂದು
ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾದ ಸಂಜೀವ್ ವಾಡ್ಯಾರ್ ವೇದಿಕೆಯಲ್ಲಿ ಇದ್ದಾರೆ. ಇವರನ್ನು ಸಹ ಶ್ರೀಯುತ ಜನಾರ್ದನ ತುಕ್ಕೊಟ್ಟು ತಾವುಗಳು ವೇದಿಕೆಗೆ ಬಂದು ಶ್ರೀಯುತ ಪ್ರಕಾಶ್ ಹೊಸಪೇಟೆ ಹಿರಿಯರು ಕೂಡ ಹೌದು, ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮಗಿದು ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಫಲ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಂಜೀವ್ ವಾಡ್ಯಾರ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀಯುತರಿಗೆ ಶ್ರೀಯುತ ಹರಿದಾಸ್ ಗೌರವ ಸಲಹೆಗಾರರು ಕೂಡ ಹೌದು, ತಾವುಗಳು ವೇದಿಕೆಗೆ ಬಂದು ವೇದಿಕೆಯ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಪ್ರಮೋದ್ ಸದನ ವ್ಯವಸ್ಥಾಪಕರು, ತಾವುಗಳು ಸ್ಮರಣಿಕೆಯನ್ನು ನೀಡಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿವಿಧ ಸೊಸೈಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಸಭೆಯಲ್ಲಿ ಹಾಜರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಾಣಿಗರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ವಿಶ್ವ ಗಾಣಿಗರ ಚಾವಡಿ ಅಧ್ಯಕ್ಷರು, ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಸ್ಥಳೀಯ ದೇವಸ್ಥಾನದ ಮುಕ್ತೇಶ್ವರರು ಹಾಗೂ ಪದಾಧಿಕಾರಿಗಳು ಇನ್ನು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಬಿಬಿ ಲಚ್ಚಿಲ್ ಅಡ್ಡೆಪಾಡಿ ದೇವಸ್ಥಾನದ ಮುಕ್ತೇಶ್ವರರು ಕೂಡ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಗೌರವಿಸುತ್ತಿದ್ದೇವೆ. ಹಾಗೂ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಹಾಗೂ ಮಾಧ್ಯಮದವರು ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಹಾಗೂ ಉಪಸ್ಥಿತರು ಎಲ್ಲರನ್ನು ಈ ಸಭೆಗೆ ಸ್ವಾಗತಿಸ್ತಾ ಈ ಸ್ವಾಗತ ಭಾಷೆ ಮುಗಿಸ್ತೇವೆ. ದೇವರಿಲ್ಲರು, ಸಿದ್ಧಿಗೋರಿ ದೇವರಿಲ್ಲರು, ಪರಪ್ಪು ನೀರುಗೋರಿ ದೇವರಿಲ್ಲರು, ಕಾಡುಗೋರಿ ದೇವರಿಲ್ಲರು, ನಾಡುಗೋರಿ ದೇವರಿಲ್ಲರು ಅಂಚನೆ ಬೊಲ್ಪುಗೋರಿ ದೇವರಿಲ್ಲರಿಗೆ, ಅಗ್ನಿ ದೇವರಿಗೆ ಅಂಚಿತ್ತಿನ ಅಗ್ನಿ ದೇವರಿಡೆ ನಮ್ಮ ಮಾತ ದೇವರನಕ್ಲೆನೆ ತೂವಡಿಗೆ ಪುರ್ಲಕಂಡದ ವೇದಿಕೆಗೆ ನಾಥ ಐಸಿರ ದಿಂಜಿನಂಚಿನ ಪೊರ್ತು ವೇದಿಕೆದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ದೇವಮೂಲ್ಯನ ಬೇರ್ನ ಅಮೃತ ಹಸ್ತಡ್ದು ತುಡರ್ ಅರಲ್ಪಾದ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕೊರಡೊಂದು ಅತ್ಯಂತ ಗೌರವದ ಪ್ರಾರ್ಥನೆ ಮತ್ತೊಂದಿಲ್ಲ. ಬೇರೆ ದೀಪ ಅಡುತ್ತುವಡಿಗೆ ಚಿತ್ತಿನ ದೀಪದ ನಿನೆ ತುಡರ್ ಅರಳ ನೆಚ್ಚಿನ ಪುಲ್ಲದ ಕ್ಷಣಕ್ರಮ ಮಾತ ಸಾಕ್ಷ್ಯವಂತಲ್ಲ. ದೀಪ ಎಂದರೆ ಸಹನೆ, ದೀಪ ಎಂದರೆ ಸತ್ಯ, ದೀಪ ಎಂದರೆ ಧರ್ಮ, ದೀಪ ಎಂದರೆ ಅಭಿವೃದ್ಧಿ, ದೀಪ ಎಂದರೆ ಸಂಪತ್ತು, ದೀಪ ಎಂದರೆ ತ್ಯಾಗ, ದೀಪ ಎಂದರೆ ಸಹನೆ, ದೀಪ ಎಂದರೆ ಅಭಿವೃದ್ಧಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಈ ದೀಪ ಅಸತ್ಯದಿಂದ ಸತ್ಯದ ಕಡೆಗೆ ಬರಲಿ, ಈ ದೀಪ ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಲಿ. ಈ ದೀಪ ಸಫಲ ಸೌಹಾರ್ದ ಸಹಕಾರಿ ಸಂಘದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಸಮೃದ್ಧಿಯ ದೀಪ ಆಗಲೆಂದು ಮಾಗಣೆಯ ಒಡೆಯ ಶ್ರೀ ಸೋಮನಾಥ ದೇವರಲ್ಲಿ ಮನಸಾರೆ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮಣ್ಣಿನ ಕಂಪನ ಅರಿತು ನೆಲೆ ನಿಂತಹ ಶ್ರೀ ಪರಮಕ್ಷೇತ್ರ ಉಳ್ಳಾಲ್ತಿ ಧರ್ಮಸ್ಥಳ ಸತ್ಯಗಳಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇಂದಿನ ಅದ್ಭುತ ಕಾರ್ಯಕ್ರಮ ಮುನ್ನಡೆಯಾಗ್ತಾ ಇದೆ. ದೀಪ ಪ್ರಜ್ವಲನೆಯ ಮುಖೇನ ಕಾರ್ಯಕ್ರಮ ಪುರ್ಲಕಂಡ ಐಸಿರ ದಿಂಜಡುಂದಾಂಡ ನಮ್ಮ ನಮ್ಮನಚ್ಚಿನ ಮಾತ ದೈವ ದೇವರನಕ್ಲ ನೆಂಪುನು ಆ ದೀಪ ಅಡುತ್ತುವಡಿಗೆ ಅಂಚಿತ್ತಿನ ದೀಪ ಬೆಳಗದಾತನು ಒಂಜಿ ಕಾರ್ಯಕ್ರಮಗೂ ಅಭಯದ ಚಿತ್ತ ಎಂಚ ಪುರ್ಸದ ಬೆರ್ಕುನಂದು ಪನ್ನಗ ಪರಮ ಪೂಜ್ಯರ್ನ ಅಭಯದ ಮದಿಪು ಕೇಂದ್ರನ ಮಾತ್ರನಗೆ ಒಂಜಿ ಪುರ್ಲಕಂಡದ ಗೆಲ್ಮಣದ ಕೋಡಿ ಎತ್ತು ನಾವು ನಮ್ಮ ಹಿರಿಯಕುಲು ಬಂದಿನೆಂಚಿನ ಕಟ್ಲೆ ಆ ಮುಖೇನ ಇತ್ತೆ ತಾನೇ ತುಡರು ಬೆಳಗದಿನೆಂಚಿನ ಗೌರವಾನ್ವಿತರು ಪರಮ ಪೂಜ್ಯ ಮಡಿ ಇತ್ತಿನ ಮಾಯೆ ಅಂಚನೆ ಧರ್ಮ ಇತ್ತಿ ಮಾಯೆ ಬಂದು ಪುರಪ್ಪುಡು ಮೆರೆದಿನಚ್ಚಿನ ಪರಮ ಪೂಜ್ಯ ಕ್ಷೇತ್ರ ಮಂಡಲ ತಪ್ಪವಂದು ಉಳ್ಳಾಲ್ತಿ ಧರ್ಮರಸ ಕ್ಷೇತ್ರದ ಧರ್ಮದರ್ಶಿಲು ಗೌರವಾನ್ವಿತ ದೇವು ಮೂಲ್ಯನ ಬೆರೆದು ಅಭಯದ ಮದಿಪು ನಮ್ಮ ಮಾತಿರ್ಲ ಕೆಬಿಯಕ್ಕ ಗಾಯಪಂಡಂದಾಂಡ ಸಫಲ ಸೌಹಾರ್ದ ನಿಯಮಿತ ಸಹಕಾರಿ ಸಂಘದ
ನಾಲನೆ ಶಾಖೆ ಇನಿ ಉಳ್ಳಾಲುಡು ಉದಿಪನಾಂಡ ಆ ಪುದರಡು ಉಂಡು ಸೌಹಾರ್ದ ಅಂದ್ ದಯಪಂಡ ಇನಿ ತೂನಗನೆ ಮಾತೆರ್ಲ ಸರ್ವಧರ್ಮ ಸಮನ್ವಯ ಅದು ಸೌಹಾರ್ದ ಡುಪ್ಪುನಂಚಿನ ವಿಚಾರ ತೋಜಿದ್ ಬರ್ಪುನ್ನಂಕ ದಯಪಂಡ ಒಂಜಿ ಶಾಖೆದ ವಿಚಾರ ಪತ್ತೆ ಬಂಡ ಈ ನಮ್ಮ ಸಹಕಾರಿ ಸಂಘದ ಏಪಲ ಇತ್ತೆ ಒಂಜಿ ಒಂಜೊಂಜಿ ವರ್ಷಡು ಒಂಜೊಂಜಿ ಹೊಸ ಹೊಸ ಶಾಖೆನ ಉದ್ಘಾಟನೆ ಮಲ್ಪನ ಸುಲಭದ ಕೆಲಸ ಆಗ್ತದೆ ಅವು ಏರೆಡ್ದಲ ಸಾಧ್ಯಜಿ ನಮ್ಮ ಇನ್ನು ತೂಪ ಒಂಜಿ ಶಾಖೆ ಓಪನ್ ಆಗಿ ಬೊಕ್ಕ ಒಂಜಿ 5 ವರ್ಷ ಅಂಡಲ ಪೋಪುಂಡು ಆಂಡ ಇನ್ನು ಸಹಕಾರಿ ಸಂಘ ಸಫಲ ಸೌಕ ಸಂಘದಕ್ಕಲು ಬಹಳ ಬೇಗೊಡೆ ಇನ್ನು 4 ಶಾಖೆ ಉದ್ಘಾಟನೆ ಆಗ್ತದೆ ಅವಳ 4ನೇ ಶಾಖೆ ಉಳ್ಳಾಲೊಡೆ ದಾಯ ಬಂಡಂದಾಂಡ ಕುಡುಂಜಿ ವಿಚಾರ ಹಿಂಗೆ ಪನ್ಯಾರ ಬಹಳ ಸಂತೋಷ ಆಪುಂಡು ದಾಯ ಬಂಡಂದಾಂಡ ಈ ಶಾಖೆ ನಕಲು ಗಾಣಿಗ ಸಮಾಜ ಈ ಗಾಣಿಗ ಸಮಾಜಗಳ ಮಗುವಿನ ಸಮಾಜಗಳ ಬಹಳ ಅವಿನಾಭಾವ ಸಂಬಂಧ ಇನಿ ಕಟ್ಟಡ ನಂಗೆ ತಿಕ್ಕದಿನಿ ಮಗುವಿನ ಸಮಾಜಡ್ದೆ ಅಂಚೆನಟವರ ಇನಿ ಅವಿನಾಭಾವ ಸಂಬಂಧ ಇತ್ತಿನಟದ್ರ ಬಹಳ ಸಂತೋಷದ ವಿಷಯ ಅನ್ಪಣ್ಯರು ಸಂತೋಷ ಹೊಡಪೆ ಇನಿ ಮಗುವೀರ ಸಂಘದ ಅಧ್ಯಕ್ಷರು ನಮ್ಮ ಇನಿ ವೇದಿಕೆ ಡೂಲೇರು ಮನೋಜ್ ಸಾಲ್ಯಾನ್ ಮಸ್ತ್ ಆತ್ಮೀಯರ್ ಲೆಂಕ್ ಸಂಜೆ ಬತ್ತು ಪಂಡೇರು ನಮ್ಮ ಭಾರತ ಹೈಸ್ಕೂಲ್ದ ನಮ್ಮ ಶಾಖೆ ಓಪನ್ ಆಪುಂಡು ಒಂದು ಹೆಂಗೆ ಭಾರಿ ಖುಷಿ ಆಂಡು ದಯಮಂಡ ಓಹೋ ಇಂದು ನನ್ನ ಸಂಬಂಧ ಗಟ್ಟಿ ಆಪುನ ಸಂದರ್ಭ ಬೈದನದ ಆದನ ಬಂಡದು ಇನ್ನು ಅವು ಬಹಳ ಸಂತೋಷನ ವಿಚಾರಗಳನ್ನೇ ನೀ ಪನೇರವಳು ಕುಡೊಂಜಿ ಸಂತೋಷ ವಿಷಯ ಇಂಚಿನ ಪಂಡಂದಾಂಡ ಯಾನು ವಿದ್ಯಾಭ್ಯಾಸ ಮಲ್ತಿನ ಶಾಲೆಲ್ಲ ಅವೇ ಮಗುವರ ಎಲ್ಲಿ ಹಿಡ್ದು ಇನ್ನು ಭಾರತ ಹೈಸ್ಕೂಲ್ ಪಂಪಿನ ಆ ಶಾಲೆಡು ಕೂಡ ಯಾನು SSC ಮುಟ್ಟ ವಿದ್ಯಾಭ್ಯಾಸ ಮಲ್ತಿನ ಎಂಕಲ ಗುರುಕುಲಪುರ ಇನಿ ತೀರ್ಥ ಚಾವಡಿಡು ಉಪಸ್ಥಿತಿలో ಉಳ್ಳೇರು ಈ ಸಂದರ್ಭ ಇನ್ನು ಯಾನು ಈ ಪನಿಯರ ವಿಶೇಷವಾಯಿನಿಂಚಿನ ಬಂಡ ಈ ವೇದಿಕೆಡು ಕುಲ್ಲಿನ ಎಂಕಲ ಗುರುಕುಲ್ನಕ್ಕಲ ದಿವೊಂದು ಕಲ್ತಿನ ಶಾಲೆದ ಇನ್ನು ಚಾವಡಿಡು ಯಾನಿನಿ ಸಫಲದಕ್ಕಲ ಒಂಜಿ ಸಹಕಾರಿ ಸಂಘನ ಉದ್ದೀಪನ ಮಲ್ತದು ಎನ್ನ ಯೋಗ ಯಾನ್ ಈ ಸಂದರ್ಭದ ಪನಿಯರ ಇಷ್ಟಪಡುತ್ತೆ ಈ ವಿಚಾರ ಕುಡಂಜಿ ವಿಚಾರ ಪಂಡ ಸಫಲದಕ್ಕಲ ನಾನು ಪನೋಡೆ ಹಾಕೊಂಡು ವಿಚಾರಡು ಬಹಳ ಮುಂದುವರಿದ ಅಂಚಿನ ಸಂಸ್ಥೆ ಒಂಜಿ ಸಂಸ್ಥೆ ಬುಲೆಚಿಲ್ಗು ಬರಡುಂದಾಂಡ ನಮ್ಮ ಗ್ರಾಹಕರನ್ನ ಮಹತ್ವನ ಮಸ್ತು ಪುಂಡು ಇನ್ನು ಹೆಂಚಿನ ಮಂಡ ಏಕಡೆ ಎಂಕ್ ಭಾಸ್ಕರ ಎಡಪದ ಪಂಡೇರು ಎಂಕ್ಲ ಅಂಚಿನ ಆತ್ಮಲ್ಲ ಬಜೆಟ್ ಇಜ್ಜಾಂಡು ಎಂದು ಎಂಕ್ಲ ಒಂಜಿ ಇಲ್ಲಿಯ ಬಜೆಟ್ ಎಂದು ಆಂಡ ಉಲ್ಲಾಲ ಶಾಖೆ ಮಲ್ಪನಾಗ ಉಲ್ಲಾಲ ಪರಿಸರಗಳು ಪೂರ ಸೇರಿದು ಇನ್ನು ಅಜಿಪ ಲಕ್ಷ ಕ್ರೋಢೀಕರಣ ಆತನ ಬಂಡ ಬಹಳ ವಿಶೇಷ ಎಂಕ ಆಶ್ಚರ್ಯ ಅಂತ ತೋಜುಂಡು ಅವು ಒಂಜಿ ಪ್ರಗತಿಪಥವಾಯಿನ ಅಂಚಿನ ಕಾರ್ಯ ಅಂದು ಪನ್ಯರೆ ಅನ್ನು ಇಷ್ಟಪಡಪೆ ನಮ್ಮ ಅಲ್ಪ ಆಲೋಚನೆ ಮಲ್ಪಡಾಪುಂಡು ಮಕ್ಕಳು ಏತ್ತು ಮುಂದುವರಿದುಲ್ಲೇರು ಸಭಿಕೆರಿಗೆ ಬೋಡಿ ಗ್ರಾಹಕರಿಗೋಸ್ಕರವಾದ ತನ್ನನ್ನು ತಾನು ಎತ್ತು ತೊಡಗಿಸಿದೇರು ಪಂಪಿನಂಚಿನ ನಂಗೆ ಕಲ್ಪನೆಗೆ ಬರ್ಪುಂಡು ಅಂಚೆನಟ ಅವರ ಇನಿ ಈತು ಬುಲೆಚಲ್ ಆವಡುಂದಾಂಡಲ ಸಂಘಟನೆ ದಯಪಂಡುಂದಾಂಡ ಒಂಜಿ ಸಂಸ್ಥೆ ಬುಲೆಚೇರು ಬರಡುಂದಾಂಡ ಅಡಿಪಾಯ ಗಟ್ಟಿಬೋಡಿಗೆ ನಮ್ಮ ಒಂಜಿ ಕಟ್ಟಡ ಅಂತ ಉಪ ಕಟ್ಟಡ ವಾವುಲ ವಾ ರೀತಿದ ಪ್ರಕೃತ ವಿಕೋಪೋಗು ಬರಂದಿಲಕ್ಕ ಉಂಟುಡುಂದಾಂಡ ಆಯ್ತಾ ಅಡಿಪಾಯ ಗಟ್ಟಿಬೋಡು ಒಂದು ಅಡಿಪಾಯ ಗಟ್ಟಿತ್ತಂದಾಂಡ ಸುಭದ್ರವಾದ ಆ ಕಟ್ಟಡ ಉಂತೆರೆ ಸಾಕ್ಷಿ ಹಾಕೊಂಡು ಅಂಚೆನಿ ಇನಿ ಸಂಯೋಜನಂಚಿನ ಅಧ್ಯಕ್ಷರು ಐಕಾರ್ನ ಸಹಪಾಠಿಲು ಮಸ್ತು ಜನ ಉಲ್ಲೇರು ಅನ್ನು ಪುದರ್ ಬಂಡ ಮಾತ ತಾನು ತೊಡಗಿಸಿದಂಚಿನಂಚಿನ ವ್ಯಕ್ತಿಲು ಐಟರ್ನೊಟ್ಟಿಗೆ ಉಲ್ಲೇರು ಮಸ್ತು ಜನ ಅಂಚೆನಟ ಅವರ ಇನಿ 4ನೇ ಶಾಖೆ ಉದೀಪನಾಯರ ಸಾಕ್ಷಿಭೂತ ಆತನನ್ನೆಲ್ಲ ಪನ್ಯಾರನ್ನು ಇಷ್ಟಪಡುತ್ತೆ ಅವು ಮಾತ್ರ ತಂದೆ ಗ್ರಾಹಕರ ಅಂದಾಂಡ ಯಾವಂದು ಐಟ್ ಮಲ್ಪುನ ಬೇಲೆ ಮಲ್ಪುನಕಲು ಕಾರ್ಮಿಕರು ಕೂಡ ಕಾರ್ಮಿಕರು ಲಂಚಬೋಡು ನಗುಮುಕ್ಕಡು ಸ್ವಾಗತ ನಂಚಿನ ನಗುಮುಖ ಇತ್ತಿನಕ್ಕಲು ಕಾರ್ಮಿಕ ವರ್ಗ ಇತ್ತಂದಾಂಡನೆ ಒಂಜಿ ಸಂಸ್ಥೆ ಬುಲೆಚೀಲ್ಗಾಯರ ಸಾಧ್ಯ ಉಂಡು ಅಧ್ಯಕ್ಷರ ನಕಲು ಬರುವೇರು ಅಕಲ ಕರ್ತವ್ಯ ಅದು ಪೋವೇರು ಆಂಡ
ಕಾಂಡೆರ್ದು ಬಯ್ಯ ಮುಟ್ಟ ಇಟ್ಟು ಕೆಲಸ ಮಲ್ಪನಗಳು ಕಾರ್ಮಿಕ ವರ್ಗ. ಆ ಕಾರ್ಮಿಕ ವರ್ಗದ ನಗುಮುಗ್ಗನೇ ಆಯ್ತಿನ ಗ್ರಾಹಕರನ್ನು ಅಯಸ್ಕಾಂತದ ರೂಪಡು ವೈಪುಣ್ಣು ಪನ್ಪನೆಕ್ಕೆ ಯಾನಿ ನಿದರ್ಶನ ಆದುಲ್ಲ ದಾಯ ಅನ್ನು ಪನ್ಪೆನ್ ಬಂಡ ಇನಿ ಆ ಗ್ರಾಹಕ ವರ್ಗ ಉಂಡ ಇಜ್ಜ ಅಂದು ಗೊತ್ತಿಜ್ಜಿ ಎಂಕೊಂಜಿ ಫೋನ್ ಬತ್ತನು ಯಾನಿ ಈ ವೇದಿಕೆಡೆ ಪಣೋಡು ಅನ್ನ ಇರ್ನ ಡಿವಿಡೆಂಟ್ ಉಂಡು ಐನು ಒಯ್ಕು ಪಾಡೋಡು ಒಂದು ಇರ್ನ ಬ್ಯಾಂಕ್ ಅಕೌಂಟ್ ಇಜ್ಜಿ ಮಲ್ತಿನಲ್ಲಿ ಫೋನ್ ಎನ್ನ ಯಾನು ಏರಿಂದು ಗೊತ್ತುಪ್ಪ ಅಂದು ಸತ್ಯವಾದ ಮನ್ಪೆ ಫೋನ್ ಬತ್ತನು ಯಾನ್ ಪಂಡೆ ಸಂಜು ಅಡ್ಡೆರಡು ಎನ್ನ ಫೋನ್ ನಂದು ಎನ್ನ ಅಕೌಂಟ್ ನಂಬರ್ ಉಪ್ಪಡು ಅರಡಕ್ಕೆ ಇಲ್ಲಿ ಎಂದು ಒಂತೆ ಬರ್ತಾನ ಬತ್ತನ ಇಜ್ಜಿ ಸಂಜೆ ಅಡ್ಡೆರಡು ಎನ್ನ ಅಕೌಂಟ್ ನಂಬರ್ ಇಜ್ಜಿ ಇಂದು ಅಪ್ಪ ಯಾನ್ ಪಂಡೆ ಮಲ್ಲೆ ಇಜ್ಜಪ್ಪ ಯಾನ್ ಎನ್ನ ಸ್ಟೇಟ್ ಬ್ಯಾಂಕ್ ಆಫ್ ದ ಇಂಡಿಯಾದ ಯಾನ್ ಫೋಟೋ ತೆತ್ತದು ಇಂಕ ವಾಟ್ಸಪ್ ನಂಬರ್ ಕಟ್ಪುರ್ಲ ಆ ವಾಟ್ಸಪ್ ಸೆಂಡ್ ಮಲ್ಪೆ ಬಂಡದು ಐದೊಕ್ಕ ಬತ್ತುಂಡು ವಾಟ್ಸಪ್ ನಂಬರ್ ಎನ್ನ ಫೋಟೋ ತೆತ್ತದು ಏನು ಕಡ್ಬುರಿಯ ಪಾಸ್ಬುಕ್ದ ಐಟೆನ್ನ ಇತ್ತದ ಬುದರ್ಲ ಇಜ್ಜವು ದುಂಬುದ ಬುದರೆ ಉಪ್ಪು ಅವಳ ಗೊತ್ತಾದ ಉಪ್ಪಂದು ಏರುಂದು ಆತು ಪೊರ್ತಾವಡನ್ನ ಸಾರತ್ತ 400 ಚಿಲ್ಲರೆ ಎನ್ನ ಅಕೌಂಟ್ಗೆ ಬೂರ್ದು ವಿದಿನ್ ಮಿನಿಟ್ ಒಂಜಿ ಮಿನಿಟ್ ಆವಡುಂದಾಂಡ ಆ ಅಕೌಂಟ್ಗೂ ಆ ಕಾಸು ಬೂರ್ದು ಅಪ್ಪಗೆ ಇಂಕ್ ಅರ್ಥ ಆಂಡು ಈ ಕಾರ್ಮಿಕ ವರ್ಗ ಏತ್ ತನ್ನ ಮುತುವರ್ಜಿ ವಹಿಸೊಂದು ಮಲ್ಪೇರು ಬಂಡದ ಅಂಚೆತ್ತಿನೇ ಇನಿ ಈ ಸಫಲ 4ನೇ ಶಾಖೆ ಓಪನ್ ಆಯರೆ ಉದಿಪನ ಆಯರೆ ಆತನ ಪನ್ಪೆನಿಕ್ಲ ಯಾನು ಸಾಕ್ಷಿ ಪನೊಂದಿಲ್ಲ ಅಂಚೆನೆ ಇನ್ನು 4 ಹೆಂಗೆ ಬರ್ಪಿ ಸರಿಲ್ಲ ಬರ್ರೆ ತಿಕ್ಕುಣ ಅಂದ ಹಾಪುಂಡು ದಯ ಬಂಡಾರೆ ಅನ್ನನ್ಬಿಟ್ಟು ಪೂಜೆ ಸಂಜೆ ಏಪತ್ತುಂಡಲ್ಲ ಇರ್ನ ಕೈಟೆ ಆವಡ ಅನ್ನ ಅಂದ ಇನಿತ ದಿನೋಟ ಆಯರ್ಲ ಕಾರಣಲೇ ಸಂಜೆ ದಯ ಪಂಡಂದಾಂಡ ಮುರಣಿ 1 ವರ್ಷ ಹೊಡೆದಿಂಚ ಎಂಕಲ್ನ ಬ್ರಹ್ಮಕಲಶೋತ್ಸವ ಆಂಡು ಬಾಲಾಲಯ ಪ್ರತಿಷ್ಠಾಯನೇರ್ದು ಬೊಕ್ಕ ಎಂಕ್ ದೇವರನ ಪ್ರತಿಷ್ಠಾಯನೇಟ ಪಿದೈ ಪೋಯರಜ್ಜಿ ಸುದೆ ಕಡತು ಪೋಯರಜ್ಜಿ ಮನ್ಪಿನ ಕಟ್ಟುಪಾಡಲು ಇತ್ತುಂಡು ಎಂಡ್ರ 2-3 ಸತಿ ಬತ್ತೇರನ್ನ ಇರ್ನ ಅಂದು ಏಪ ಮುಗಿ ಉಂಡು ಒಂದು ಯಾನೈಕ್ ಪಂಡೆ ಬ್ರಹ್ಮಕಲಶ ಡಿಸೆಂಬರ್ ಜನವರಿ ಆಪುಂಡು 5 ಕ್ಯಾಂಬರ್ ಪ್ಯಾನ್ 5ಕ್ಕೆ ಒಂಜೆ ದಿನಾದಿ ಹೊಡು ನನಗೆ 10 ಸತಿ ಮುನ್ ಮಂತೇರು ನಾನು ಈ ತಾರೀಕುಂಡು ಹಿರಿಯ ಬರೋಲ್ಲ ಯಾನ್ ಲಾಸ್ಟ್ಗೆ ಪಂಡೆ ಈ ದಿನನೇ ಸರಿ ಯಾನ್ ಬರ್ಪ್ಯಾನ್ ಮೊನ್ನೆ ಗೊತ್ತುಂಡಾರೆ ಅನ್ಬಿಟ್ಟು ಪೂಜೆರು ಅಂಚೆನೆ 5 ಬೊಕ್ಕ ಲಾಸ್ಟ್ಗೆ ಇನ್ನಿತ ದಿನ ಫಿಕ್ಸ್ ಆಡಿ ಇನ್ನು ಕೂಡ ಬೇತೆಲ್ಲ ಕಾರ್ಯಕ್ರಮ ಕುಡಿಂಜಿ ಪೋಯರ ಉಂಟೆ ಕೈತಿ ಡೇಟ್ 5 ಅಂಚೆನೆಟ ಅವರ ಗ್ರಾಹಕರು ಕೂಡ ಇನಿ ಉಳ್ಳಾಲದ ವಿಷಯ ಪನ್ನುಂಡು ಮಾತೆಲ್ಲ ಹೆಚ್ಚಿನ ಕ್ಲಿ ಉಳ್ಳಾಲ ಪಂಡ ಪೂಡಿಗೆ ದಯದಿಂದ ಉಳ್ಳಾಲ ಎಪ್ಪಲ ಕೋಮು ಸೌರ ಇತ್ತಿನ ಅಂಚಿನ ಅಂತ ಖಂಡಿತ ಅತ್ತು ಉಳ್ಳಾಲ ಸರ್ವಧರ್ಮ ಸಮನ್ವಯ ಅಂಚಿನ ಕ್ಷೇತ್ರ ಮೂಲು ಖಂಡಿತವಾದ ಬರ್ಪುಜಿ ಮಾತೆರ್ಲು ಒಟ್ಟಗೊಟ್ಟಾದ ಉಪ್ಪುನಂಚಿನ ಕ್ಷೇತ್ರ ದಯ ಪಂಡಂದಾಂಡ ಇಂಕ್ಲ ಬ್ರಹ್ಮಕಲಶ ಅಂಡ ಎಂಕುಲು ಚರ್ಚಿಗಳ ಬೋಡಿತಿನ ಅವಿನಾಭಾವ ಸಂಬಂಧ ಉಂಡು ಮಸ್ಜಿದ್ಗಳ ಸಂಬಂಧ ಇತ್ತಿನ ಅಂಚಿನ ಅಂಜಿ ಕ್ಷೇತ್ರ ಉಳ್ಳಾಲ ಕ್ಷೇತ್ರ ಉಳಿಯ ಧರ್ಮರಸರ ಕ್ಷೇತ್ರ ಅಂಚೆನೆ ಚರ್ಚಿದ ಆವಡು ಅತ್ತನ ನಮ್ಮ ಮಸ್ಜಿದ್ ಆವಡು ಮಾತ ಇನ್ವಿಟೇಷನ್ ಕೂಡ ಎಂಕ್ಲ ಕ್ಷೇತ್ರಕ್ಕೆ ಬರ್ಕೊಂಡು ಅಂಚಿನ ಸೌವಾದಿ ಇತ್ತಿನ ಅಂಚಿನ ಈ ಉಳ್ಳಾಲ ಕ್ಷೇತ್ರ ಪಿದೈದಕ್ಲೆ ಎಂಚಿನ ಆತನ ಪಂಡ ಕೋಮ ಸೌವಾದಿ ಇತ್ತಿನ ಅಂತ ಖಂಡಿತ ಅತ್ತು ಮೂಲು ಮಾತೆರ್ಲ ಒಗ್ಗಟ್ಟೋದಲ್ಲಿರೇ ಅವು ಮಾತ ಸಮಾಜ ಇತ್ತಿನ ಒಂಜಂಜಿ ಇತ್ತಿನ ಅವು ಮಲ್ಲ ಇಂದು ಅತ್ತು ಮಾತಾಡ್ಲ ಉಳ್ಳೇರು ಅಂಚೆಂಡ ಕ್ಷೇತ್ರ ಅಂದು ಉಳ್ಳಾಲ ನಮ್ಮ ಉಳಿಯ ಅಪ್ಪನ ಕ್ಷೇತ್ರ ಅಂಚೆನಟ ಅವರ ಈ ಸಂಸ್ಥೆ ನನ್ನ ಖಂಡಿತವಾದ ಉತ್ತರೋತ್ತರ ಅಭಿವೃದ್ಧಿ ಆಪುಂಡು ಬುಲೆಚಿಲಿಗೆ ಬರ್ಪುಂಡು ನೆತ್ತು ಮಾತ ಗ್ರಾಹಕರನ್ನೆಲ್ಲ ಸಹಾಯ ಸಹಕಾರಕ್ಕೆ ನಿನಿ ಸಹಕಾರಿ ಸಂಘ ಈ ವಿಚಾರಣೆ ಪನೋಡೆ ಆಪುಂಡು ದಾಯಪಣ್ಣಂದಾಂಡ ಇನಿ ರಾಷ್ಟ್ರೀಕೃತ ಬ್ಯಾಂಕ್ಡ್ ನಂಗೆ ಉಲೈ ಪೊಗ್ಗೆರ ಸಾಧ್ಯ ಅಂಚಿನಂಚಿನ ಪರಿಸ್ಥಿತಿ ಇತ್ತ ಉಂಡು ಏಪ ಸಹಕಾರಿ ಸಂಘಲು ಇನ್ನು ಉದ್ದೀಪನಾಂಡ ಈ ಮಾಧ್ಯಮ ವರ್ಗದಕ್ಕೂ ಇನ್ನಿ ತನ್ನ ಬಂಜಿದ ಪಾಡುಗೋಸ್ಕರ ಇನ್ನು ಒಂಜಿ ಸ್ಥಿತಿವಂತಿರ ಆವಡುಂದಾಂಡ ಐಕೆ ಸಹಕಾರಿ ಸಂಘಲೇ ಮುಖ್ಯವಾದ ಉಂಡು ಬನ್ಯಾರ ಈ ವೇದಿಕೆ ಇಷ್ಟಪಡಪೆ ಅಂಚೆನಟ ಅವರ ಸಹಕಾರಿ ಸಂಘದ ಇನ್ನು ಉದ್ದೀಪನಾಯಿನಂಚಿನ ಮಾತೆರ್ಲಾಯತ ಸಹಕಾರನಂತೆ ತೊಂದು ಸಹಕಾರನಂತೆ ತೊಂದು ನೇನು ಬುಲೆಚೀಲಿಗೋಸ್ಕರವಾದ ಪ್ರಯತ್ನ ಬರ್ಕ ಈ ಸಂಸ್ಥೆಡು ಏರ್ ಮಾತ ಪಾಲು ಪಡೆತರ ಮಾತೆರೆಗ್ಲ ಶುಭ ಆಶೀರ್ವಾದ ಕೊರೊಂದು ನಲ್ಲಾತಿ ಸಂಸ್ಥೆಲ ಪೂರ ಉದಿಪನಾವಡು ಮಾತ ಜಾಗಡು ಕೂಡ ಸಂಸ್ಥೆಲ ಆದು
ಈ ಸಂಸ್ಥೆ ಪ್ರಗತಿ ಪಥವಡು ಮೆರೆಯಡನ್ ಪನೊಂದು ಮಾತೆರೆಗ್ಲ ಶುಭಕಾಮಣೆಯನ್ನು ಕೊರೊಂದು ಶುಭ ಆಶೀರ್ವಾದನ ಕೊರೊಂದು ಏನ್ ಎರಡು ಪಾತ್ರದ ಮುಗಿತಲದ ಚುಕ್ಕಿಂದಿಪ್ಪೆ ಸರ್ವಜನ ಸುಖಿನೋ ಭವಂತು. ನನ್ನ ದುಂಬುದ ನಿರಕ್ಕು ಠೇವಣ ಪತ್ರ ಬಿಡುಗಡೆ ಗೌರವಾನ್ವಿತ ಪರಮ ಪೂಜ್ಯ ಶ್ರೀ ದೇವು ಮೂಲ್ಯನ ಇವರ ಅಮೃತ ಹಸ್ತದಿಂದ ನೆರವೇರಲಿರುವುದು. ಇದರ ಠೇವಣಿದಾರರ ಪಟ್ಟಿಯನ್ನು ಗೌರವಾನ್ವಿತ ಸಿಬ್ಬಂದಿಯೂ ಕೂಡ ಹೌದು ಶ್ರೀಯುತ ಸುಖೇಶ್ ಇವರು ವಾಚಿಸಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ಜೈರಾಜ್ ರೈ ತಾವುಗಳು ಬಂದಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ, ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಲಕ್ಷ್ಮಣ್ ಟೈಲರ್ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಕರ್ನಾಟಕ ಟೈಲರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಕೂಡ ಹೌದು, ಗೌರವಾನ್ವಿತರಿಗೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ರವೀಂದ್ರ ರಾಜು ಉಳ್ಳಾಲ್ ಉಪಾಧ್ಯಕ್ಷರು ಜಾಗೃತಿ ಮಲ್ಟಿಪರ್ಪೋಸ್ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಸಹಕಾರಿ ಯೂನಿಯನ್ ಇವರನ್ನು ಕೂಡ ಅತ್ಯಂತ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಯುತ ಸುಖೇಶ್ ಅವರು ಠೇವಣಿದಾರರ ಪಟ್ಟಿಯನ್ನು ಓದಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಠೇವಣಿದಾರರು ದಯವಿಟ್ಟು ವೇದಿಕೆಗೆ ಬಂದು ಶ್ರೀಯುತರ ಅಮೃತ ಹಸ್ತದಿಂದ ಸ್ವೀಕರಿಸಬೇಕು. ವೇದಿಕೆಯಲ್ಲಿ ಆಗ್ತಾ ಇದೆ, ದಯವಿಟ್ಟು ಜೋರಾದ ಕಚ್ಚಪಳೆಯಿಂದ. ನಿರಕು ಠೇವಣಿ ಸತ್ಯಪ್ರಭಾ ಪಿ, ಪ್ರಕಾಶ್ ಎಚ್, ಸಂಜೀವ ಯು, ಮನೋಜ್, ಶಿಲ್ಪಲತಾ. ದಯವಿಟ್ಟು ಜೋರಾದ ಕೆಚ್ಚಪಳೆ ಮುಖೇನ ಗೌರವಾನ್ವಿತರನ್ನು ಅಭಿನಂದಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಎಂಚ ಪಿಂಗಾರನ ಕುರ್ತುಂಡ ಅವೇತೋ ಪುರ್ಪ ಬೋರುಂಡ ಅವೇ ಮುಖೇನ ಪರಮ ಪೂಜೆಯನ್ನು ಕೈಟಿ ದೇತನದಾಂಡ ನನಾತ್ FD ದೀಪನಂಚಿನ ಭಾಗ್ಯ ಯೋಗ ಒಟ್ಟಿಗೆ ಬರಡು ಪಂಪನಂಚಿನ ಪಾತ್ರದ ಒಟ್ಟಿಗೆ ಕಾರ್ಯಕ್ರಮದ ದುಂಬುತ್ತುಕೊಳೋದಿಲ್ಲ. ನನ್ನ ದುಂಬುದ ಸಫಲು ನಗದು ಪತ್ರ ಬಿಡುಗಡೆ ಗೌರವಾನ್ವಿತ ಸಹಕಾರ ರತ್ನ ಶ್ರೀ ರಾಜಶೇಖರ ಗಾನಿಗ MR ಅಧ್ಯಕ್ಷರು ಅಖಿಲ ಕರ್ನಾಟಕ ಗಾನಿಗರ ಸಂಘ ಬೆಂಗಳೂರು ತಮ್ಮ ಅಮೃತ ಹಸ್ತದಿಂದ ಸಫಲು ನಗದು ಪತ್ರ ಬಿಡುಗಡೆಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಫಲು ನಗದು ಪತ್ರ ರವೀಂದ್ರ ಎಂ ಆ್ಯಂಡ್ ಗಿರಿಜಾ ಬಾಳಿಕೆ, ಲೀನಾ DSA, ವನಜಾಕ್ಷಿ, ಶಿಲ್ಪಾ ಪ್ರವೀಣ್, ಜಯರಾಮ್ ಬಿ, ಬಿ ಸೂರ್ಯನಾರಾಯಣ್, ಶಮಾ ಅಶೋಕ್, ಬಿ ರಾಮದಾಸ್, ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಕಚ್ಚಪಳೆ ಮುಖೇನ ಜಿ ಚಂದ್ರಶೇಖರ್, ಕೆ ಸುಂದರ್ ಶೆಟ್ಟಿ ಆ್ಯಂಡ್ ಮಧುರಾ ಶೆಟ್ಟಿ, ಬಾಬು ದೇವಾಡಿಗ, ನಮ್ಮಂತದ್ದು ಮಾತೆಲ್ಲವರ ಜೋರದ ಕೈತಾಡಿದ ಗೌರವ ಕೊರಕ ದಯಪ ಅಂತ ಪನ್ನಗ ನಮ್ಮ ಇನ್ನಿತ ಈ ಸಂಸ್ಥೆಗೆ ಒಂಜಾತ್ ಠೇವಣಿದ ಮುಖೇನ ನಮಕ್ಕೆ ಸಹಕಾರ ಕೊಡ್ತೀನಿ. ಮಾಧವ ಉಳ್ಳಾಲ್, ಸುನಂದ, ಗೋಪಾಳ ಉಳ್ಳಾಲ್, ಶೈಲಜಾ ಎಂ, ರಾಜೇಶ್ ಕುಮಾರ್ ಬಜಲ್.
ಈ ಕಾರ್ಯಕ್ರಮಕ್ಕೆ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ಬಾಬು ಭಂಗೇರ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀಯುತ ರಾಘವ್ ಪಡೇಲ್ ನಮ್ಮ ಜೊತೆ ಉಪಸ್ಥಿತಿ ಇದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಬಂಟ್ವಾಳ ಗಾಣಿಗ ಸಂಘದ ಅಧ್ಯಕ್ಷರು ಕೂಡ ಹೌದು ಗೌರವಾನ್ವಿತ ರಘು ಸಪಲ್ಯ ಅವರು ಕೂಡ ನಮ್ಮ ಜೊತೆ ಆಗಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ರಾಜೇಶ್ ಬಂಗೇರ ಮೂಡಬಿದ್ರೆ ಗಾಣಿಗ ಸಂಘದ ಅಧ್ಯಕ್ಷರು ಕೂಡ ಹೌದು, ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಾರಾಯಣ ಸಪಲ್ಯ ಕನ್ನೂರು ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಶ್ರೀಯುತ ಸದಾನಂದ ಬಂಗೇರ ಮಾಜಿ ಅಧ್ಯಕ್ಷರು ಮೊಗವೀರ ಸಂಘ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದ್ದು ಸುಂದರ, ಹಿಂದೂ ಕ್ರೈಸ್ತ ಮುಸಲ್ಮಾನರಿಗೊಂದೇ ಭವ್ಯ ಭಾರತ ಮಂದಿರ, ಗಾಂಧಿ ತಾತನು ಶಾಂತಿ ತಾತನು ಎದೆಯ ಬಾಣಿನ ಚಂದಿರ. ಇಂತಹ ಉಳ್ಳಾಲ ಎನ್ನುವಂತಹ ಅತ್ಯಂತ ಸೂಕ್ಷ್ಮ ಸಮನ್ವಯದ ಕ್ಷೇತ್ರದಲ್ಲಿ ಗೌರವಾನ್ವಿತ ಅತಿಥಿಗಳು ಕೂಡ ಹೌದು ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರಿಂದ 2 ಹಿತನುಡಿಗಳನ್ನು ಆಡಬೇಕಾಗಿ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಮಾತಿನ ಕಟ್ಟೆ. ಸಫಲ, ಸೌಹಾರ್ದ, ಸಹಕಾರಿ ಎಲ್ಲ ಶಬ್ದಗಳು ತುಂಬ ಅರ್ಥಗರ್ಭಿತ. ಸಫಲ, ಸಕ್ಸಸ್ಫುಲ್, ಸೌಹಾರ್ದ, ಸೌಹಾರ್ದತೆ, ಸಹಕಾರಿ, ಸಹಕಾರ, ಎಲ್ಲರದ್ದು ಸಹಕಾರ ಬೇಕು. ಹಾಗಾಗಿ ಈ ಸಹಕಾರಿ ಸಂಘವು ಸೌಹಾರ್ದತೆಯಿಂದ ಹಾಗೂ ಸಕ್ಸಸ್ಫುಲ್ ಆಗಿ ಸಫಲತೆಯನ್ನು ಕಂಡುಕೊಳ್ಳಲಿ ಅಂತ ಭಗವಂತನ ಬೇಡುತ್ತಾ ಎಲ್ಲ ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು, ನನಗೆ ಅವಕಾಶ ಕೊಟ್ಟದಕ್ಕೂ ಧನ್ಯವಾದಗಳು. ಮಾಸಿಕ ಠೇವಣಿ ಶ್ವೇತಾ ಕೆ, ಶ್ವೇತಾ ಕೆ, ಆಶಾಲತಾ, ಭಾಸ್ಕರ್ ಸಪಲಿಗ, ಉಳಿತಾಯ ಖಾತೆ ಮಹೇಶ್ ದೆಬ್ಬೇಲಿ, ಸಂಜೀವ ಯು. ದಯವಿಟ್ಟು ನಮ್ಮ ಠೇವಣಿದಾರರನ್ನು ಕೈ ಚಪ್ಪಾಳೆ ಮುಖೇನ ಅಭಿನಂದಿಸಬೇಕಾಗಿ ವಿನ್ನವಿಸಿಕೊಳ್ತಾ ಇದ್ದೇನೆ. ಮಾಲತಿ, ನವೀನ್ ಕುಮಾರ್, ಪ್ರವೀಣ್, ರಾಜೇಶ್ ಕುಮಾರ್ ಬಜಾಲ್, ರಾಜೇಶ್. ಸಫಲ ಸೌಹಾರ್ದ ಸಹಕಾರಿ ಸಂಘ ನಮ್ಮ ಉಳ್ಳಾಲ ಮಗುವೀರ ಸಂಘದ 17ನ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ವಾಣಿಜ್ಯ ಸಂಕೀರ್ಣಗಳು ಇನ್ನು ಉದ್ಘಾಟನೆ ಆವೊಂದುಂಡು. ಉದ್ಘಾಟನೆ ಆಂಡ್ ಭಾರಿ ಸಂತೋಷದ ವಿಚಾರ. ಎಂಕಲ್ನ ಮೂಲೆನರು ಪಲ್ನಕನೆ ಮಗುವೀರ ಸಮಾಜ ಅಂಚನಿತ ಗಾನಿಗ ಸಮಾಜ ಅವು ಏತೋ ದುಂಬುಡ್ಲ ಒಂಜಿ ಸಹೋದರತ್ವದ ಒಂಜಿ ಬಾಂಧವ್ಯತಿನ ಸಮಾಜ ಅಂಚೆ ಒಂದು ಖಾಲಿ ಈ ಒಂಜಿ ಸೊಸೈಟಿ ಖಾಲಿ ಸಫಲ ಬಣ್ಣ ಗಾನಿಗ ಸಮಾಜಕ್ಕೂ ಮಾತ್ರ ಸೇರಿನ ಒಂಜಿ ಒಂದತ್ತು ವ್ಯವಹಾರ ದೃಷ್ಟಿಡು ಮುಲ್ಪ ಏರು ಮಾತ್ರ ಉಳ್ಳೇರ ಉಳ್ಳಾಲೋಡು ಅವು ಹಿಂದೂ ಆದುಪಡು ಮುಸಲ್ಮಾನ ಆದುಪಡು ಕ್ರಿಶ್ಚಿಯನ್ ಆದುಪಡು ಅಕ್ಕಳು ಮಾತಿರಲ್ಲ ಈ ನೆತ್ತ ಒಂಜಿ ಪ್ರಯೋಜನ ತೆತ್ತೊಂದು ಈ ಒಂಜಿ ಸೊಸೈಟಿ ಎಡ್ಡೆ ಅವರ ನಮ್ಮ ಮಾತಿರ ಸಹಕಾರ ಕೊರ್ಕ ಆಯ್ತ ಒಟ್ಟಿಗೆ ಈ ವೇದಿಕೆ ನಾನೊಂಜಿ 2 ನಿಮಿಷ ಯಾಕಲ್ಲ ಒಂಜಿ ಸಮಾಜದ ಬಗ್ಗೆ ಬಂದ ಈ ಒಂಜಿ ಕಟ್ಟಡೋಡು ಒಂಜಿ ಮೂಲ ನಿರ್ವಾಹ ಒಂಜಿ ಆಶೀರ್ವಚನ ಒಂಜಿ ದೊಡ್ಡ ಪಾತ್ರ ಬಂದಿದೆ ಐಕ್ ಒಂಜಿ ಪೂರಕವಾದ ಅನ್ನು ಪನ್ಕೊಂಡು ಬಂದಾಂಡ ಈ ವೇದಿಕೆ ಎನ್ನಂಚಿನ ಒಂಜಿ ಕಿರಿಯಾಯಿ ಈ ಒಂಜಿ ಸ್ಥಾನಡು ಒಂದು ಪಾತ್ರೆಡು ಬಂದಾಂಡ ಎಂಕಲ ಹಿರಿಯಾಕುಲು ಆ ಪೊಟ್ಟು ಮಲ್ತಿನ ಒಂಜಿ 1947 ದುಮ್ಮದ್ದು 5 ಶಾಲೆ ನೆತ್ತ ಉಳೈಡು 4 ಶಾಲೆ ಉಂಡು
ಈ ಒಂಜಿ ಕಟ್ಟಡ ಮಾತು ಆವಡು ಬಂದಾಡ ಈ ವೇದಿಕೆ ಒಂದೊಂದು ಬಂದಾಡ ಎನ್ನ ಇತ್ತೆ ಹಿರಿಯಕುಲು ಇರುಳಿರ ಒಂಜಿ ಸದಾನಂದ ಬಂಗೇರ ಉಳ್ಳಾಳ ಮಗುವೀರ ಸಂಘದ ಅಧ್ಯಕ್ಷರಾದ ಅಂಚೆ ನಮ್ಮ ಬಾಬು ಬಂಗೇರ ಈ ಸಾಲ ಸಂಚಾಲಕರಾದ ಈ ಕಟ್ಟಡ ಮಾತು ಆವಡನ್ನ ಅಕಲ ನೆತ್ತೇರನ್ನು ಬೆಗೆರ ಮಂತದ್ದು ಅಕುಲು ಬೆಂತಿನ ಅಕುಲಲ್ಪ ವೇದಿಕೆ ಎಡ್ಕುಲ್ದೆ ಅಕುಲಲ್ಪ ತಿರ್ತುಕುಲ್ದೇರು ಆಂಡ್ ಅಕಲ ಆಶೀರ್ವಾದ ಅಕಲ ಮಾರ್ಗದರ್ಶನ ಎಕುಲು ಏಪಲ ದೆತ್ತೊಂದು ಯಾಕಂದ್ರೆ ಈ ಸಮಾಜವನ್ನು ಎಕಲು ಮುಂದುವರಿಸಿ ಪೋಂದುಲ್ಲ ಅಂಚೆ ಹೇಳಿ ಖಂಡಿತವಾದ್ಲ ಈ ಶಾಲೆದ ಮಸ್ತ್ ಟೀಚರ್ಸ್ನಗಳು ಅವೇತೋ 33-40 ಅಂಗಡಿ ಉಂಡು ಸುತ್ತಲ ಬಿಲ್ಡಿಂಗ್ ಉಂಡು ನಮ್ಮ ಮೂಲೆನೇರು ಪಲ್ಲಕನೆ ಒವ್ವೇ ಒಂಜಿ ಸಹಕಾರಿ ಬ್ಯಾಂಕ್ ಬೋಪಿನ ಬಂದಾಗ ಒಂದು ರಾಷ್ಟ್ರೀಯದ ಬ್ಯಾಂಕ್ ಬುಡ್ದು ಹೆಚ್ಚಿನ ಸಹಕಾರಿ ಬಂಗಾರ ಪದ ಬೋಪೇರು ಬೇರೆ ಬೇರೆ ಉದ್ದೇಶ ಸಾಲ ಬೋಪೇರು ಅಕಲೆ ಜಿಂಜ ಪೊಡ್ತು ಕಾಪು ವಚ್ಚಿ ಅಕಲ್ನ ಡಾಕ್ಯುಮೆಂಟ್ಸ್ ಅಕಲ್ನ ಮಾತ ಸ್ವಚ್ಛತೆ ಇತ್ತು ಮನ್ನಾಡ ಅಕಲೆ ಆಯ್ನಾತ ಶೀಘ್ರ ಒಂಜಿ ಅಕಲಿಗೆ ಸೇವೆ ಕೊಡಲಿ ಆ ಸೇವೆನು ನಗು ಮುಖದೊಟ್ಟಿಗೆ ತಾಳ್ಮೆಡಿ ಕೊರಿಯರು ಬಂದಾಡ ಈ ಸಫಲ ನಮ್ಮ ಪಲ್ಲಕನೆ ಖಂಡಿತವಾದ್ಲ ನಮ್ಮ ಎಡ ಪದವುಳ್ಳ ಕಳೆದ ಒಂಜಿ ಶಾಖೆನ ಆಯ್ನಂತ ಬೇಗ ಓಪನ್ ಮಲ್ಪನೊಂದು ನಮ್ಮ ಸಂಜೀವನ್ನೇರ್ಲ ಅಂಚೆನೆ ಒಂಜಿ ಎತ್ತು ಒಂಜಿ ಸರಳದ ಬಂದಾಗ ಇಂಕೊಂಜಿ ಇತ್ತು ಒಂಜಿ 2 ತಿಂಗಳು ಒಂಜಿ 150-200 ಸಲ ಫೋನ್ ಮದ್ದು ಆರು ಒಂಜಿ ಸಹಕಾರ ಕೇಂದ್ರ ಆರು ಎಲ್ಲ ವಿಷಯಗಳು ಬಂದಾಗ ಆತ್ ಒಂಜಿ ಸರಳದ ವ್ಯಕ್ತಿ ಆರು ಬಂದಾಗ ಆ ಕಾರ್ಯಕ್ರಮ ಒಂದು ಸರಿಯಾದ ಬೋರ್ಡ್ ಇಲ್ಲತ್ತು ಒಂದೇ ಬಂದಾಗ ಆರೆ ಒಂಚೂರು ದಾದ ಕಾರ್ಯಕ್ರಮ ಮಂಚಿನ ಜಾಬನಂದು ಉತ್ತರ ಪೋಡಿಗೆ ಅಂಚ ಆ ಉಚ್ಚಿಂದ ಒಂಜಿ ಸರಳತೆ ಬೋರ್ಡ್ ಎತ್ತೇ ಒಂಜಿ ಆರು ಎತ್ತೋ ಒಂಜಿ ಸಹಕಾರಿ ಬ್ಯಾಂಕ್ದ ಒಲ್ಟು ಮಲ್ಪೇರ ಒಂದು ಮಲ್ಪೇರ ಪ್ರತಿಯೊಂದು ಮಲ್ಪೇರ ಆಡೊಂಜಿ ಸರಳತೆ ಈ ಬ್ಯಾಂಕ್ದ ಒಂಜಿ ಭೂಷಣ ಅಂತ ಪನ್ಪೆ ಆದ ನೇತೃತ್ವಡು ಈ ಖಂಡಿತವಾದ್ಲ ಒಂದೊಂಜಿ ಸಫಲ ಸಹಕಾರಿ ಸಂಘ ಎಡ್ಡೆವಡು ನಮ್ಮ ಮೊಗವೀರ ಸಂಘದಲ್ಲ ನಿಕ್ ಮೊಗವೀರ ಸಮಾಜದ ಖಂಡಿತ ಈಗ ಸಹಕಾರ ಕೊರಪ ಎಂಕ್ಲ ಜನಕ್ಕೂ ಮಸ್ತ್ ಉಳ್ಳೇರು ಬಲ್ಲಿ ನಿಕ್ಕುಲ್ಲ ಒಂಜಿ ಕಾಂಟ್ಯಾಕ್ಟ್ ಮಲ್ಪಲೆ ಎಂಕುಲಾದ ಪನಿ ಖಂಡಿತವಾದ್ಲ ಪನ್ಪ ಅಂಚೆ ನೆಕ್ಕಲ ಬಿಲ್ಡಿಂಗ್ ನಿಕ್ಲು ಉಳ್ಳರು ಅಂಚೆ ಆಯ್ನ ಬೇಗ ಒಂದು ಸಫಲ ಸಹಕಾರಿ ಬ್ಯಾಂಕ್ ಎಡ್ಡೆ ನಡಪಡು ಬಂದು ನಟ್ಟೊಂದು ಎನ್ನ ಪಾತ್ರೆಗೆ ಚಿಕ್ಕಿದೆ ಒಂದಲ್ಲೇ ಗೌರವಾನ್ವಿತ ರಾಜಶೇಖರ ಘಾನಿಗ ಎಂ.ಆರ್. ದಯವಿಟ್ಟು ತಾವುಗಳು ಮಾತಿನ ಮಂಟಪಕ್ಕೆ ಬಂದು 2 ಹಿತನುಡಿಗಳನ್ನು ಆಡಬೇಕಾಗಿ ಅತ್ಯಂತ ಗೌರವದ ಮನವಿಯನ್ನು ಮಾಡ್ತಾ ಇದ್ದಾರೆ. ನಾನು ಪ್ರಥಮ ಶಾಖೆ ಉದ್ಘಾಟನೆಗೂ ಬಂದಿದ್ದೆ, 4ನೇ ಶಾಖೆಗೂ ಬರ್ತಾ ಇದ್ದೀನಿ. ಇದು 10 ಆಗಲಿ 20 ಆಗಲಿ ಬರ್ತಲೇ ಇರ್ತೀನಿ. ಇದಾಗಬೇಕು ಅಂತ ನನ್ನ ಅಭಿಮತ. ವಿಶೇಷವಾಗಿ ನಮ್ಮ ಗಾಣಿಗ ಸಮಾಜ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ. ಮೊದಲಿಗೆ ನಾನು ನಿಮಗೆ ಧನ್ಯವಾದವನ್ನು ಅರ್ಪಿಸಬೇಕು. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರಿನಿಂದ ನಮ್ಮ ರಾಜ್ಯ ಮಟ್ಟದ ಸಮಾವೇಶಕ್ಕೆ ತಾವೆಲ್ಲ ಆಗಮಿಸಿದ್ರಿ, ನಮಗೆ ಎಲ್ಲ ಬಲ ಕೊಟ್ರಿ, ಆ ಒಂದು ಸಮಾವೇಶವನ್ನು ಕಣ್ತುಂಬ್ಕೊಂಬಂದಿರಿ. ಹಾಗಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಗಾಣಿಗ ಸಮಾಜ ಒಂದು ಸಹಕಾರ ಕ್ಷೇತ್ರದಲ್ಲಿ ಈ ಒಂದು ಸಹಕಾರಿ ಸಂಘ ಒಂದು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಮುಂಚೂಣಿಯಲ್ಲಿದೆ. ನಾನು ಗಮನಿಸಿದ್ದೇನೆ, ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಮಾಜದ ಹಲವಾರು ಸಹಕಾರಿ ಸೌಹಾರ್ದಗಳಿದ್ದಾವೆ, ಆದರೆ ಇನ್ನು ಹಲವು ಜಿಲ್ಲೆಯಲ್ಲಿ ಕಡಿಮೆ ಇದೆ. ಯಾಕೆ ಅಂದರೆ ಇಲ್ಲಿ ಯಾಕೆ ಆ ರೀತಿ ಇದೆ ಅಂದರೆ ಶಿಸ್ತು. ನಮ್ಮ ಗುರುಪ್ರಸಾದ್ ಬಂಗೇರವರು ಹೇಳ್ತಾ ಇದ್ದರು, ಇಲ್ಲಿನ ಸಹಕಾರಿ ಸಂಘಗಳು ಭಾಳ ಶಿಸ್ತುಬದ್ಧವಾಗಿ ಒಂದು ಕಾರ್ಯಕ್ರಮ ರೂಪಣೆ ಮಾಡ್ತವೆ, ಹಾಗೆ ಒಂದು ವಹಿವಾಟನ್ನು ಅದೇ ರೀತಿ ಸ್ವಚ್ಛವಾಗಿ ಇಟ್ಕೊಂಡಿರ್ತವೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಸಹಕಾರ ಸಂಘಗಳು ಸಫಲವಾಗ್ತಾ ಇದೆ. ನಾನು ಒಂದು ಕಾರ್ಯಸಿದ್ಧಿ ಸೌಹಾರ್ದ ಎಂಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ಇತ್ತೀಚಿನವರೆಗೂ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಬೆಂಗಳೂರಲ್ಲಿತ್ತು, ಇದೆ, ಅಲ್ಲಿ ನಾನು ನಿರ್ದೇಶಕನಾಗಿದ್ದೆ. ಅಲ್ಲಿನ ಒಂದು ಸಂಘ ಸಂಸ್ಥೆಗಳಿಗೂ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಇದೆ. ಈ ಒಂದು 4ನೇ ಸಫಲ ಸೌಹಾರ್ದ ಒಂದು ಶಾಖೆಯು ನನ್ನ ಮಿತ್ರರು ಹೇಳ್ತಾ ಇದ್ದರು, ಪ್ರಥಮ ದಿನವೇ 60 ಲಕ್ಷ ಒಂದು ಠೇವಣಿಯನ್ನು ಪಡ್ಕೊಂಡಿದೆ ಅಂತ. ಅದಕ್ಕೆ ಅಭಿನಂದಿಸ್ತೇನೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಭಾಳಷ್ಟು ವಿಚಾರಗಳನ್ನು ನಮ್ಮ ದೇವ ಮುಲ್ಲಣ್ಣ ಗುರುಗಳು ತಿಳಿಸಿದ್ದಾರೆ. ನನ್ನನ್ನು ಕರೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತೇಳಿ ಸಂಜೀವ್ ಒಡ್ಯಾರವರು ನನಗೆ 10 ಬಾರಿ ನನಗೆ ದೂರವಾಣಿಯನ್ನು ಮಾಡಿದ್ದಾರೆ. ಮತ್ತು ಭಾಸ್ಕರ್ ಎಡಪದವರು ಈ ಒಂದು 2 ತಿಂಗಳಲ್ಲಿ 3 ಬಾರಿ ಮಂಗಳೂರಿಗೆ ಬಂದಿದ್ದೇನೆ. ಭಾಳ ಅದ್ಭುತವಾದ ಕಾರ್ಯಕ್ರಮ. ನನ್ನ ಜೀವಮಾನದಲ್ಲಿ ನಾನು ನೋಡಿರಲಿಲ್ಲ. ಬ್ರಹ್ಮ ಕಲೋತ್ಸವ ಸಮಾರಂಭ, ನನಗೆ ಆ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಮ್ಮಲ್ಲಿ ಮಾತ್ರ ಮಾಡೋದಿಲ್ಲ. ಅಷ್ಟು ಶಿಸ್ತುಬದ್ಧವಾಗಿ ನಾನು ಅಲ್ಲಿನ
ಒಂದು ಅಲಂಕಾರ, ಕಾರ್ಯಕ್ರಮ, ದೇವರ ಉತ್ಸವಗಳನ್ನು ನೋಡಿ ಭಾಳಷ್ಟು ನನಗೆ ಕಣ್ತುಂಬಿಸ್ಕೊಂಡ್ವಿ. ನಾನು ಮತ್ತು ವಿಧಾನ ಪರಿಷತ್ ಸಭಾಪತಿಗಳಾಗಿದ್ದಂಥ ಸುದರ್ಶನ್ ಅವರು ಬಂದಿದ್ವಿ. ನನಗೆ ನಮ್ಮ ಸಮಾಜದವರು ಈ ಮಟ್ಟದ ಕಾರ್ಯಕ್ರಮ ಮಾಡಿದೆ ಅಂದ್ಕೊಂಡು ಅವರಿಗೆ ನಾನು ಹಿರಿಯರಾದ ದೇವು ಮುಳ್ಳಣ್ಣವರಿಗೆ ಶಿರಷ್ಟಾಷ್ಟಾಂಗ ಪ್ರಮಾಣವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಗಾಣಿಗ. ಅಧ್ಯಕ್ಷರಾಗಿ ನನ್ನ ನೆಚ್ಚಿನ ಸಹೋದರರಾದ ಶ್ರೀ ಸಂಜೀವಣ್ಣನವರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ನೆಚ್ಚಿನ ಸಹಕಾರಿಗಳಿಗೆ ಹಾಗೂ ಕೆಳಗೆ ಈಗ ಉಪಸ್ಥಿತರಿದ್ದ ಇವರು ಹೇಳಿದ ಹಾಗೆ ಪರಿವರ್ತನೆಯ ಜಗದ ನಿಯಮ, ನಮಗಿಂತ ಹೆಚ್ಚು ಕೆಲಸ ಮಾಡಿದವರು ಕೂಡ ಈಗ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರು ಗೌರವಪೂರ್ವಕವಾಗಿ ನೆನಪಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ವಂದನೆಗಳು. ಹಾಗೂ ಎಲ್ಲ ನನ್ನ ಸಹಕಾರಿ ಬಂಧು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ಪರಮ ಪೂಜ್ಯರಾದವರು ಚೆನ್ನಾಗಿ ನಮಗೆ ಆಶೀರ್ವಚನದಲ್ಲಿ ಹೇಳಿದ್ದಾರೆ ಸಹಕಾರದ ಬಗ್ಗೆ. ಹಾಗೂ ಈಗ ತಾನೇ ಮಾತಾಡಿದ ಮನೋಜ್ ಸಾಲಿಯಾನ್ರವರು ಕೂಡ ಹೇಳಿದ್ದಾರೆ. ಮತ್ತು ಸಫಲ ಸೌಹಾರ್ದ ಸಹಕಾರಿ ಅಂದರೆ ಸಫಲ ಅಂದರೆ ಸಕ್ಸಸ್, ಸೌಹಾರ್ದ ಅಂದರೆ ಹೇಗೂ ನಾವು ಪ್ರೀತಿಪೂರ್ವಕ, ಇದು ಸರ್ವಧರ್ಮ ಸಮನ್ವಯ ಭಾವದ ಕ್ಷೇತ್ರ. ಆದ್ದರಿಂದ ಸೌಹಾರ್ದದ ಬಗ್ಗೆ ಏನು ಹೇಳಲೇಬೇಕಂತ ಹೇಳಿಲ್ಲ. ಮತ್ತು ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಿಂದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ವೇದಿಕೆ ಅಲ್ಲ, ಆದರೆ ಸಹ ನಾವು ಈ ಸಹಕಾರಿ ಸಂಘದ ಉದ್ಘಾಟನೆಗೆ ಸೇರಿದ್ದೇವೆ. ನಾವು ಭಾರತ ದೇಶದಲ್ಲಿ ಹುಟ್ಟಿದ ಎಲ್ಲರೂ ಕೂಡ ಹುಟ್ಟು ಸಹಕಾರಿಗಳು. ಯಾಕಂತ ಹೇಳಿದರೆ ನಮ್ಮ ಪರಿವಾರ ಅಂದರೆ ಪರಿವಾರವೇ ಒಂದು ಮಾದರಿ, ಕುಟುಂಬವೇ ಒಂದು ಮಾದರಿ ಸಹಕಾರಕ್ಕೆ. ಇನ್ನೂ ಹೇಳುವುದಿದ್ರೆ ನಮ್ಮ ವೇದ ಕಾಲದಿಂದ ಕೂಡ ಸಂಘಛದ್ವಂ ಸರ್ವದಧ್ವಂ ಸಂವೋ ಮನಾಂಸಿ ಜಾನತಾಂ ಅಂದರೆ ಒಬ್ಬರನ್ನ ಎಲ್ಲರಿಗಾಗಿ ನಾವು, ನಮಗಾಗಿ ಎಲ್ಲರೂ ಎಂಬಂಥ ಭಾವದಿಂದಲೇ ನಾವು ಬೆಳೆದು ಬಂದವರು. ಹಾಗಿರುವಾಗ ಈ ಸಹಕಾರ ಎಂಬ ಶಬ್ದಕ್ಕೆ ಅಗಾಧವಾದ ಅರ್ಥ ಇದೆ. ಇನ್ನು ಸಹಕಾರಿ ಸಂಘ ಅಂತ ನಾವು ಹೇಳ್ತೇವೆ. ಎಷ್ಟು ನಿಜವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚಂದ ಕಾನ್ಸೆಪ್ಟ್ ಅಂತ ಹೇಳಿದರೆ, ನಾವೇ ಯಾವುದೇ ನಿಬಂಧನೆ ಅಂದರೆ ಆ್ಯಕ್ಟ್ ಬೈಲಾ ಇರಬಹುದು, ಆದರೆ ಯಾವುದೇ ವಿಷಯದಲ್ಲಿ ಏನು ಅಡೆತಡೆ ಇಲ್ಲದೆ ನಮ್ಮದೇ ಸದಸ್ಯರ ಹಣ, ಯಾವುದೇ ಅನುದಾನ ಇಲ್ಲ, ಯಾವುದೇ ಹಸ್ತಕ್ಷೇಪ ಇಲ್ಲ, ಏನಿಲ್ಲ, ನಮ್ಮದೇ ಸದಸ್ಯರ ಹಣ. ಅವರು ಕಷ್ಟ ಕಾಲದಲ್ಲಿ ಅಗತ್ಯ ಬಿದ್ದಿದೆ ಅಂತ ಹೇಳಿ ಬಿರಬಹುದು ಅಂತ ಹೇಳಿ ಮನಸ್ಸಲ್ಲಿಟ್ಟು ಅವರಲ್ಲಿರುವ ಮಕ್ಕಳ ಮದುವೆಗ ಅಲ್ಲೇ ಎಜುಕೇಷನ್ಗ ಯಾವುದಕ್ಕ ಇದ್ದ ಹಣವನ್ನು ನಮ್ಮ ಸಂಘದಲ್ಲಿ ಅವರು ಠೇವಣಿ ಇಡ್ತಾರೆ, ವಿಶ್ವಾಸದಲ್ಲಿ ಇಡ್ತಾರೆ. ಅವರಿಗೇನೋ ಸ್ವಲ್ಪ ನಾವು ಬಡ್ಡಿಯ ಮೂಲಕ ಕೊಟ್ಟಿರ್ಬೋದು. ಆದರೆ ಅದೇ ಆಧ್ಯಾತ್ಮ ರೀತಿಯಲ್ಲಿ ಚಿಂತನೆ ಮಾಡೋದಿದ್ದರೆ ನಾವು ಪರ್ಸನಲ್ ಆಗಿ ಯಾರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಆರ್ಥಿಕವಾಗಿ. ಅಂದರೆ ನಮ್ಮ ಹತ್ರ ಇರುವ ಸಫಿಷಿಯೆಂಟ್ ಫಂಡ್ಸಿಂದ ನಾವು ತುಂಬ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಹಕಾರಿ ಸಂಘದಿಂದ ಅವರ ಹಣದಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ನಮ್ಮದೇ ಸದಸ್ಯ ಸಹೋದರರಿಗೆ ನಾವು ಸಹಾಯ ಮಾಡ್ತೇವೆ. ಎಷ್ಟು ಚೆಂದ ಕಾನ್ಸೆಪ್ಟ್ ನೋಡಿ. ಆಯಿತು, ಅವರು ಕೂಡ ಆರ್ಥಿಕವಾಗಿ ಸಬಲರಾಗ್ತಾರೆ. ಅದರ ನಂತರ ಆದರೂ ಅವರಿಂದ ಪಡೆದ ಬಡ್ಡಿಯಿಂದ ಇವರಿಗೆ ಕೊಟ್ಟ ಬಡ್ಡಿಯ ನಡುವೆ ಇದ್ದ ಯಾವ ಫಂಡ್ಗಳಿವೆ ಅದರಿಂದ ಚೆನ್ನಾಗಿ ನಡೆಸಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಆದ ನಂತರ ಉಳಿದ ಲಾಭವನ್ನು ಕೂಡ ನಾವು ಏನು ಮಾಡ್ತೇವೆ, ನಮ್ಮದೇ ಸದಸ್ಯರಿಗೆ ಡಿವಿಡೆಂಡ್ ಮೂಲಕ ನಾವು ವಿತರಿಸ್ತೇವೆ. ನೋಡಿ ಎಷ್ಟು ಚೆಂದ ಕಾನ್ಸೆಪ್ಟ್. ಇದರಲ್ಲಿ ಸ್ವಾರ್ಥವೇ ಇಲ್ಲ, ನಿಸ್ವಾರ್ಥ ಸೇವೆ. ಆದ್ದರಿಂದ ಸಹಕಾರ ಸಂಘ, ಇನ್ನು ನಮ್ಮ ಪೂಜ್ಯರು ಹೇಳಿದರು ಈಗ ನ್ಯಾಷನಲ್ ಬ್ಯಾಂಕಿಗೆ ಹೋಗಲಿಕ್ಕೆ ಇಲ್ಲ ಅಂತ. ಅದು ಖಂಡಿತವಾಗಿ ಹೌದು. ಅವರು ಮುಖವೇ ನೋಡೋದಿಲ್ಲ. ಮೊದಲನೇದಾಗಿ ಭಾಷೆ, ಯಾರಾದರೂ ಇದ್ದರೆ ಕ್ಷಮಿಸಿ, ಆದರೆ ಅವರಿಗೆ ಭಾಷೆ ಬರೋದಿಲ್ಲ ಒಂದನೇದು. ಅಲ್ಲಿ ಹೋದರೆ ಮುಖಕ್ಕಿಂತ ಹೆಚ್ಚಾಗಿ ಅವರು ಸಿಬಿಲ್ ಸ್ಕೋರ್ ನೋಡ್ತಾರೆ. ಆದರೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಹಾಗಲ್ಲ. ಯಾರೇ ಬರಲಿ ಕಷ್ಟದಲ್ಲಿದ್ದರೆ ಅವರ ಯಾವುದೇ ಉಡುಗೆ ತೊಡುಗೆಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನಮ್ಮದೇ ಸದಸ್ಯರು, ನಮ್ಮ ಕುಟುಂಬದ ಸದಸ್ಯರು, ನಾವು ಅವರಿಗೆ ಏನಾದರೂ ಪಕ್ಕನೆ ಏನಾದರೂ ಅಡೆತಡೆಗಳಿಂದ ಆ್ಯಕ್ಟ್ ಬೈಲಾದಲ್ಲಿ ಏನಾದರೂ ಅಡೆತಡೆಗಳಿದ್ದರೂ ಕೂಡ ಅವರ ಕಷ್ಟವನ್ನು ಸಹಿಸಿ ಕೇಳಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನಮ್ಮಿಂದ ಆಗದಿದ್ದರೂ ಬೇರೆ ಕಡೆಯಿಂದ ನಾವು ಕೊಡ್ತೇವೆ. ಅದು ಮಾತ್ರ ಅಲ್ಲ, ಅವರ ಆರ್ಥಿಕ ಸಂಕಷ್ಟಕ್ಕೆ ನಾವು ಖಂಡಿತವಾಗಿ ಸೌಹಾರ್ದತೆಯಿಂದ ನಾವು ಅವರೊಟ್ಟಿಗಿರ್ತೇವೆ. ಇನ್ನು ಹೇಳೋದಿದ್ರೆ ಸರ್ಕಾರ ಮಾಡದಂಥ ಕೆಲಸ ಕೂಡ ನಮ್ಮ ಸಹಕಾರಿ ಸಂಘದವರು ಮಾಡಿದ್ದೇವೆ ಅಂತ ಹೇಳಿ ನಾವು ಕೊರೋನಾದಲ್ಲಿ ನಾವು ನೋಡಿದ್ದೇವೆ. ನಮ್ಮ ಭಾರತದಂಥ ಈಗ ವಿಶ್ವಗುರು ಆಗಲಿಕ್ಕೆ ನಮ್ಮ ಸಹಕಾರಿ ಕ್ಷೇತ್ರದಿಂದ ಸಹ ತುಂಬ ಕೊಡುಗೆ ಇದೆ.
ಯಾಕಂದರೆ ಆಕ್ಸಿಜನ್ ಪ್ಲಾಂಟ್ ಸಮೇತ ಸಹಕಾರಿ ಸಂಘದವರು ಕೊಟ್ಟಿದ್ದಾರೆ. ಪ್ರತಿಯೊಂದು ಬೀದಿಯ ಬದಿಯಲ್ಲಿದ್ದ ಅನಾಥರಿಗೆ ಊಟದ ತಿಂಡಿ ಸಹ ನಾವು ಕೊಟ್ಟಿದ್ದೇವೆ, ಕಿಟ್ಟು ಕೊಟ್ಟಿದ್ದೇವೆ. ಇನ್ನು ಹೇಳಲಿಕ್ಕೆ ಹೋದರೆ ಕೊರೋನಾದಲ್ಲಿ ನಮ್ಮ ಸಹಕಾರಿ ಸಂಘದವರು ಮಾಡಿದ ಕೆಲಸ ಸರ್ಕಾರಕ್ಕಿಂತ ಹೆಚ್ಚು ಅಂತ ನಾವು ಹೇಳ್ಬೋದು. ಇನ್ನೂ ಹೇಳೋದಿದ್ರೆ ಈಗ ಸಫಲ ಸೌಹಾರ್ದ ಸಹಕಾರಿ ಸಂಘದೇ ಅಭಿವೃದ್ಧಿಯನ್ನು ನೋಡಿದರೆ ಬರೀ 3 ವರ್ಷ ಅಲ್ಲ 20ರಲ್ಲಿ ಆರಂಭ. ಇಷ್ಟು ಸಣ್ಣ ಸಮಯದಲ್ಲಿ 4 ಶಾಖೆಗಳು, ಒಂದು ಶಾಖೆ ಮಾಡಲಿಕ್ಕೆ ನಮಗೆ ಎಷ್ಟು ಕಷ್ಟ, ಆದರೂ 4 ಶಾಖೆಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದರೆ ಒಬ್ಬರು ನಮ್ಮ ಸಮರ್ಥ ನೆಚ್ಚಿನ ಸಂಜೀವಣ್ಣ ಅವರದ್ದು ವ್ಯಕ್ತಿತ್ವ ಹೇಳೋದಿದ್ರೆ ನಾನು ಸರಳ ಸಜ್ಜನ ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ NGOದಲ್ಲಿ. ಅಲ್ಲಿ ಅವರಿಗೆ ಯಾವುದೇ ಕರ್ತವ್ಯ ಕೊಟ್ಟರೆ 100% ನಿರ್ವಹಿಸ್ತಾರೆ. ಪಕ್ಕನೆ ಅವರದ್ದು ನಿರ್ವಹಿಸಿ ಬೇರೆ ಕಡೆ ಗಮನವನ್ನು ಸಹ ಅವರು ಕೊಡ್ತಾರೆ. ಅದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಇಲ್ಲಿಯ ಸಮರ್ಥ ನಾಯಕತ್ವ ಮಾತ್ರ ಅಲ್ಲ, ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಸಹಕಾರ ಹಾಗೂ ಸಿಬ್ಬಂದಿ ವರ್ಗದವರ ನಗುಮುಖದ ಸೇವೆ. ಇವತ್ತು ನಾನು ಇವರು ವಿಷಯ ಹೇಳಿದೆ, ನಾನು ಇದೇ ಫಸ್ಟ್ ಕೇಳೋದು, ಇಷ್ಟು ಚಂದ ನಿರ್ವಹಣೆ ಇದು. ನಿಜವಾಗಿ ನಿಮಗೆ ಅಭಿನಂದನೆ. ತುಂಬ ಖುಷಿಯಾಯಿತು. ನನಗೆ ತುಳು ತುಂಬ ಬರ್ತದೆ, ಆದರೆ ಅರ್ಥ ಸರಿಯಾಗ್ತದೆ, ಮಾತಾಡುವಾಗ ಸ್ವಲ್ಪ ಬರುವುದಿಲ್ಲ. ಆದರೂ ಸಹ ನೀವು ಇಷ್ಟು ಚೆಂದ ಹೇಳಿದ್ದೀರಿ. ಇನ್ನೊಂದು, ಯಾರಿಗೆ ನಾವು ಸಹಕಾರ ಅಂದರೆ ಪರಸ್ಪರ ಸಹಕಾರಕ್ಕೆ ಇದು ಸಂಘವೇ ಮಾದರಿ. ಯಾಕಂತ ಹೇಳಿದರೆ ಮಹಿಳೆಯರು ಕೂಡ ಸಿಬ್ಬಂದಿ ವರ್ಗದಲ್ಲಿ ಇದ್ದಾರೆ, ಪುರುಷರು ಕೂಡ ಇದ್ದಾರೆ. ಇವತ್ತು ಪ್ರಾರ್ಥನೆ ಸಹ ಹಾಡಿದ್ದು ಸಂಘದ ಸಿಬ್ಬಂದಿ. ನಾವು ಯಾರಿಗೆ ಕೇಳಬೇಕಂತ ಹೇಳಿಲ್ಲ, ಅಯ್ಯೋ ಪ್ರಾರ್ಥನೆ ಮಾಡಬೇಕು ಯಾರಾದರೂ ಇದ್ದಾರಾ, ಇಲ್ಲ, ನಿರ್ವಹಣೆ ಮಾಡಬೇಕು ಹೋಸ್ಟ್ ಇಲ್ಲ, ನಾವೇ. ಅಂದರೆ ಸಫಲ ಸೌಹಾರ್ದ ಯಶಸ್ವಿ ಸಹಕಾರಿ ಸಂಘ ಅಂಥೇಳಿ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಹಕಾರಿ ಸಂಘ ಸಮರ್ಥ ನಾಯಕತ್ವದಲ್ಲಿ ಒಳ್ಳೆಯ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ, ಸಿಬ್ಬಂದಿ ವರ್ಗದ ನಗುಮುಖ ಸೇವೆಯೊಂದಿಗೆ ಹಾಗೂ ನಮ್ಮ ಪರಮ ಪೂಜ್ಯರ ಆಶೀರ್ವಾದದಿಂದ ಸರ್ವಧರ್ಮ ಸಮನ್ವಯ ಹೇಳಿದ ಹಾಗೆ ಈ ಕ್ಷೇತ್ರದ ಎಲ್ಲ ಗ್ರಾಹಕರಿಗೂ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಾ, ವಂದಿಸುತ್ತಾ, ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ನನಗೆ 3 ತಿಂಗಳ ಮೊದಲು ಸಂಜೀವಣ್ಣ ಫೋನ್ ಮಾಡಿ ಬರಲೇಬೇಕು ಅಂತ ಹೇಳಿದ್ರೆ, ನಾನು ಪ್ರಾರಂಭದಲ್ಲಿ 2020ರಲ್ಲಿ ಪ್ರಾರಂಭ ಆಗಿದೆ, ಇಲ್ಲಿಯ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೆ. ರಾಜಶೇಖರ್ ಗಾಣಿಗ ಅವರು ಹೇಳಿದಾಗೆ ನಾನು ಒಬ್ಬ ಕಾಯಂ ಆಹ್ವಾನಿತನೇ. ಅಂದರೆ ಪ್ರಾರಂಭದ ನೋಂದಣಿ ಸಂದರ್ಭದಲ್ಲೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಿದೆ, ಜೊತೆಗೆ ಪ್ರತಿ ಶಾಖೆಯಲ್ಲೂ. ಇನ್ನೊಂದು ನನ್ನ ವಿಶೇಷತೆ ಅಂತ ಹೇಳಿದ್ರೆ, ಅವರು ಆಯ್ಕೆ ಮಾಡುವಂಥ ಸ್ಥಳ. ಇವತ್ತು ಉಳ್ಳಾಳವನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕೂ ಒಂದು ಹಿನ್ನೆಲೆ ಇರುತ್ತದೆ, ಯಾಕಂದರೆ ಪೂಜ್ಯ ಮೂಲ್ಯಣ್ಣನವರ ಆಶೀರ್ವಾದ ಇರ್ತದೆ. ಅದಕ್ಕೆ ಅದು ಈಗಾಗಲೇ ಗೊತ್ತಾಗಿದೆ ನಮಗೆ, ಒಂದು ದಿವಸದಲ್ಲಿ ಎಷ್ಟು ನಾವು ಕಲೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಖಂಡಿತವಾಗಲೂ ಅವರ ಆಶೀರ್ವಾದನೂ ಅದರ ಹಿಂದೆ ಇದೆ. ಯಾಕಂದರೆ ಒಂದು ಸಹಕಾರಿ ಸಂಸ್ಥೆ ಬೆಳೀತದೆ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೆ ಅನ್ನೋದು, ಯಾಕಂದರೆ ಜಯರಾಜರಿಗೆ ಗೊತ್ತಿದೆ. ಒಂದು ಸಹಕಾರಿ ಸಂಸ್ಥೆ ಅದರ ಒಟ್ಟು ಡೆಪಾಸಿಟ್ನ ಮೇಲೆ ನಾವು ಅದನ್ನು ಅಳತೆಯನ್ನು ಮಾಡ್ತೀವಿ. ಅಂದರೆ ಇದು ಒಂದು ಬೇಕು. ಅಂದರೆ ಒಂದು ಸಹಕಾರಿ ಸಂಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಡೆಪಾಸಿಟು ಬರಬೇಕು, ಜೊತೆಗೆ ಸಾಲವೂ ಹೋಗಬೇಕು. ಅದಿದ್ದಾಗ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಖಂಡಿತವಾಗಲೂ ಒಬ್ಬರು ಬ್ಯಾಂಕರ್ ಆಗಿರುವಂಥ ಸಂಜು ಅಡ್ಯಾರು ಜೊತೆಗೆ ಅವರ ಪೂರ್ತಿ ಅದರಲ್ಲಿ ಎಲ್ಲರೂ ಇದ್ದಾರೆ. ಪ್ರೇಮಣ್ಣ ಇಂಜಿನಿಯರ್ ಒಬ್ಬರು, ಜೊತೆಗೆ ಎಲ್ಲ ತಂಡ. ಒಬ್ಬರು ಹೇಳಿದ್ರೆ ಈಗ ಎಲ್ಲರ ಹೆಸರುಗಳನ್ನ ಹೇಳ್ತಾ ಹೋದರೆ ಎಲ್ಲರೂ ಯಶಸ್ವಿ ಉದ್ಯಮಿಗಳು, ಎಲ್ಲರೂ ಸೇರಿ ಒಂದು ಸದೃಢ ತಂಡ, ಪೂರ್ತಿ ಇದರ ತಂಡವಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಪ್ರಾಯಶಃ ಇವರು ಉಳ್ಳಾಳದಲ್ಲಿ ಇವತ್ತು ಆಯ್ಕೆ ಮಾಡಿದ ಪ್ರದೇಶ ಇರ್ಬೋದು. ಪ್ರಾರಂಭದ ಕೈಕಂಬದಲ್ಲಿ ಒಂದು ನೋಂದಾಯಿತ ಕಚೇರಿ, ನಾವು ಅದನ್ನು ಶಾಖೆ ಅಂತೇಳಿ ಪರಿಗಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು 3 ಶಾಖೆ ಅಂತೇಳಿ. ಬಿಕರ್ನಗಟ್ಟೆಯ ಪ್ರಥಮ ಶಾಖೆ, ಆನಂತರ ಅರೆಕಳ ಮತ್ತು ಈ ಉಳ್ಳಾಳ, ಒಟ್ಟು 4 ಶಾಖೆಗಳು. ಅಂದರೆ ಇದು ಅವರು ಆಯ್ಕೆ ಮಾಡಿದಂಥ ಸ್ಥಳಗಳಿದೆಯಲ್ಲ, ನಿಜವಾಗ್ಲೂ ಅದರಲ್ಲೇ ಅವ್ರು ಸಕ್ಸಸ್ ಆಗಿದ್ದಾರೆ. ಅಂದರೆ ಒಂದು ಸ್ಥಳವನ್ನು ಆಯ್ಕೆ ಮಾಡುವಾಗಲೂ ಅದನ್ನು ಸೈಂಟಿಫಿಕ್ ಆಗಿ ಎಲ್ಲಿ ನಮ್ಮ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಎಲ್ಲಿ ಸದಸ್ಯರಿಗೆ ನೀಡಿದೆ. ಯಾಕಂದರೆ ಎಲ್ಲೋ ನಾವು ಸಿಟಿಯೊಳಗೆ ಹೋಗಿ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಿಗೆ ಹೋಗಿ ಬ್ರಾಂಚ್ಗಳನ್ನ ಮಾಡುವಂಥ ಅಗತ್ಯ ಇಲ್ಲ. ಇವತ್ತು ಉಳ್ಳಾಳದಲ್ಲಿ ಈಗಾಗಲೇ ಮನೋಜ್ ಸಾಲ್ಯಾನ್ ಅವರು ಹೇಳಿದರು, ಅಂದರೆ ಈ ಭಾಗದ
ಮೊಗವೀರ ಸಮಾಜದ ಬಂಧುಗಳು ತಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಖಂಡಿತವಾಗಲೂ ಅವರ ಕಟ್ಟಡದಲ್ಲೇ ತಾವು ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದಿರಿ. ಖಂಡಿತವಾಗಲೂ ಈಗಾಗಲೇ ಬ್ಯಾಂಕ್ಗಳಿಗೆ ಅದರದ್ದೇ ಆದ ನಿಯಮಗಳಿದೆ. ಯಾಕಂದರೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದವರು ತುಂಬ ಜನ ಇದ್ದೀವಿ. ಅಲ್ಲಿ ಇಲ್ಲಿಯ ನೀತಿ ನಿರೂಪಣೆಗಳು ಇಲ್ಲಿ ಆಗೋದಿಲ್ಲ. ಹೆಡ್ ಆಫೀಸಲ್ಲಿ ಕೂತ್ಕೊಂಡದ್ದು ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಏನೋ ದೂರದ ಊರುಗಳಲ್ಲಿ ಅಲ್ಲಿ ಕೂತ್ಕೊಂಡು ಅವರ ರೂಲ್ಸ್ಗಳನ್ನ ಫ್ರೇಮ್ ಮಾಡ್ತಾರೆ. ಬಟ್ ಇಲ್ಲಿಯ ನೀತಿ ನಿಯಮಗಳನ್ನ ರಚನೆ ಮಾಡಲಿಕ್ಕೆ ಸೌಹಾರ್ದ ಕಾಯ್ದೆಯ ಪ್ರಕಾರ ಆಡಳಿತ ಮಂಡಳಿಗೆ ಅಧಿಕಾರ ಇದೆ. ಯಾರಿಗೆ ಸಾಲವನ್ನು ಕೊಡಬೇಕು ಅವರಿಗೆ ಸಾಲ ಕಟ್ಟುವಂಥ ಕೆಪಾಸಿಟಿ ಇದೆಯಾ, ರೀಪೇಮೆಂಟ್ ಬರುತ್ತಾ, ನಾವು ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಬರುತ್ತಾ ಅಂತ ಅಷ್ಟು ಇದ್ದರೆ ಸಾಕು. ಖಂಡಿತವಾಗಲೂ ಅವರು ಸಾಲವನ್ನು ನೀಡಲಿಕ್ಕೆ ಅವರ ಆಡಳಿತ ಮಂಡಳಿಯಲ್ಲಿ ಡಿಸಿಷನ್ನ ಮಾಡ್ತಾರೆ. ಖಂಡಿತವಾಗಲೂ ಅದರ ಉಳ್ಳಾಳ ಭಾಗದಲ್ಲಿರುವಂಥ ಸಮಸ್ಯೆಗಳು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಇಲ್ಲಿಯ ಮೀನುಗಾರಿಕೆ ಸಮಸ್ಯೆ ಇರ್ಬೋದು, ಇಲ್ಲಿಯ ಸ್ಥಳೀಯ ಸಮಸ್ಯೆಗಳಿರ್ಬೋದು, ಪ್ರತಿಯೊಂದು ಆ ಸಮಸ್ಯೆಗಳನ್ನ ನಮ್ಮ ಆಡಳಿತ ಮಂಡಳಿಗೆ ಗೊತ್ತಿದೆ. ಅದಕ್ಕೆ ಪೂರಕವಾಗಿ ನೀತಿ ನಿರೂಪಣೆಯನ್ನು ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಗೆ ಸ್ವಾತಂತ್ರ್ಯ ಇದೆ. ಸೌಹಾರ್ದ ಕಾಯ್ದೆಯ ವಿಶೇಷತೆ ಅದು. ಯಾಕಂದರೆ ನಮ್ಮದೇ ಸಂಸ್ಥೆ, ನಾವೇ ಇದನ್ನು ಬೆಳೆಸುವಂಥದ್ದು. ಸದಸ್ಯರಿಗೋಸ್ಕರ ಸದಸ್ಯರಿಗಾಗಿಯೇ ಇರುವಂಥ ವ್ಯವಸ್ಥೆ ಇರುವುದು ಸೌಹಾರ್ದ ಕಾಯ್ದೆಯಲ್ಲಿ ವಿಶೇಷತೆ. ಅದರಲ್ಲೂ ಸೌಹಾರ್ದ ಸಹಕಾರಿಯಲ್ಲಿ ಇದು ಸಫಲ ಸೌಹಾರ್ದನು ಈ ರೀತಿ ಅಂದರೆ ಆಡಳಿತ ಮಂಡಳಿ ಇದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದನ್ನು ನಿಯಮಗಳನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈಗಾಗಲೇ ಮೇಡಮ್ ಅವರು ಪ್ರಸ್ತಾಪ ಮಾಡಿದರು, ದೀಪಕ್ ಅಡ್ಯಾರ್. ನಿಜವಾಗ್ಲೂ ನಾನು ಪ್ರಾರಂಭದಿಂದ ನಾನು ಗಮನಿಸ್ತಿದ್ದೆ, ಅಂದರೆ ಈ ರೀತಿಯ ಪ್ರತಿಭಾನ್ವಿತ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಇವತ್ತು ಸಫಲದಂಥ ಸಂಸ್ಥೆಗಳು, ಇವತ್ತು ಅವರ ತಂಡ ಯೋಚನೆ ಮಾಡಿದ್ದಕ್ಕೆ ಈ ಭಾಗದ ಜನರಿಗೆ, ನಮ್ಮ ಪರಿಸರದ ಯುವಕರಿಗೆ ಅವ್ರನ್ನ ಗುರುತಿಸಿ ಕೆಲಸವನ್ನು ನೀಡಲಿಕ್ಕೆ ಈ ರೀತಿಯ ಸಂಸ್ಥೆಗಳು ಅನುಕೂಲ ಆಗಿದೆ. ಈಗಾಗಲೇ ನಾನು ರಾಜಶೇಖರ್ ಗಾಣಿಗ ಅವ್ರ ಹತ್ರ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿರುವಂಥ ವ್ಯವಸ್ಥೆಗಳೇ ಬೇರೆ, ಈ ಭಾಗದಲ್ಲಿರುವಂಥ ವ್ಯವಸ್ಥೆಗಳೇ ಬೇರೆ. ಅದರಲ್ಲೂ ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ನಾನೀಗ ಬೆಂಗಳೂರಲ್ಲಿ ಕೆಲಸವನ್ನು ಮಾಡಿದರೂ ನಮ್ಮ ಆಲ್ಮೋಸ್ಟ್ ನಾವು ಮನಸ್ಸು, ಯಾಕಂದರೆ ನಾನು ಇಲ್ಲಿಯವನೇ, ಲೋಕಲ್ಲೇ. ಆದರೆ ಏನಾಗುತ್ತೆ, ತುಳುವಲ್ಲಿ ಕಂಟಿನ್ಯೂಸ್ ಮಾತಾಡಲಿಕ್ಕೆ ಭಾಷಣ ಮಾಡೋದು ಸ್ವಲ್ಪ ಕಷ್ಟ ಆಪುಂಡು. ಅಂಚಾದ ಏನಂಚೂರು ಕನ್ನಡ ಪಾತ್ರೊಂದಿಲ್ಲ. ಏನು ಅಂತ ಹೇಳಿದ್ರೆ, ಇಲ್ಲಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಎಸ್ಪೆಷಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಆರ್ಥಿಕ ಶಿಸ್ತನ್ನು ಹೊಂದಿರೋರು. ನಮ್ಮಲ್ಲಿ ಜೋಬಲ್ಲಿ ಎಷ್ಟು ದುಡ್ಡಿದೆ ಅದರ ಬಗ್ಗೆ ಮಾತ್ರ ನಾವು ಯೋಚನೆಯನ್ನು ಮಾಡೋದು, ಅದನ್ನು ಬಿಟ್ಟು ಯೋಚನೆಯನ್ನು ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲೂ ನಾವು ಸಕ್ಸಸ್ ಆಗಿದ್ದೀವಿ. ಬಿಕಾಸ್ ಆಫ್ ನಾವು ಈ ರೀತಿ, ಅಂದರೆ ನಮ್ಮಲ್ಲಿ ಒಂದು ಆರ್ಥಿಕ ಶಿಸ್ತಿದೆ. ಈ ನಿಟ್ಟಿನಲ್ಲಿ ನಾವು ಬೆಳವಣಿಗೆ ಆಗಿದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲ ಸಹಕಾರಿ ಸಂಸ್ಥೆಗಳು ಜನರ ನಂಬಿಕೆಯನ್ನು ಉಳಿಸ್ಕೊಂಡಿದೆ. ಬಿಕಾಸ್ ಆಫ್ ನಮ್ಮಲ್ಲಿರುವಂಥ ಆರ್ಥಿಕ ಶಿಸ್ತು ಅಂತ ಹೇಳ್ತೀನಿ. ಈ ನಿಟ್ಟಿನಲ್ಲಿ ಇವತ್ತು ಸಫಲ ಸೌಹಾರ್ದವು ಉಳ್ಳಾಳದಲ್ಲಿ ಪ್ರಾರಂಭ ಮಾಡಿದ ಶಾಖೆಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ಮುಂದಿನ ಶುಭಾಶಂಸನೆ ಶ್ರೀಯುತ ಪ್ರಕಾಶ್ ಹೊಸಬೆಟ್ಟು ಇವರಿಂದ. ದಯವಿಟ್ಟು ಮಾತಿನ ಮಂಟಪಕ್ಕೆ ತಮಗಿದು ಸ್ವಾಗತ. ವೇದಿಕೆಡಿತ್ತನ ಮಾತ ನಿರ್ಗಮಿತ ಅಂಚನೆ ಕೊಲ್ಲೊಂದಿತ್ತನ ಮಾತ ಭಿನ್ನಲೆಗಳ ಎದುರುಡಿತ್ತನ ಮಾತು ಹಿರಿಯಾಕಲೆಗಳ ಸ್ನೇಹಿತ ಬಂಧು ಭಗಿನಿಯರ ನಕಲೆಗಳ ವಂದಿಸ ಒಂದು ಮಾಧ್ಯಮ ತಕಲೆಗಳ ಅಭಿನಂದಿಸದು ಒಂಜಿ ಪಾತ್ರದ ಸಫಲ ಸೌಹಾರ್ದ ಸಹಕಾರಿ ಸಂಘ ಇನ್ನು 4ನೇ ಬ್ರ್ಯಾಂಚಿನ ಮುಲ್ಪ ಉದ್ಘಾಟನೆ ಮಂತಂದು ಆಂಡ ಮಾತೆಲ್ಲ ಪನ್ಲೆಕನೆ 2000 ರೋಡು ಅವಾಗ ಕೊರೋನಾ ಪರಿಸ್ಥಿತಿ ಇತ್ತಲ್ಲ, ಆ ಟೈಮಡು ಭಾರಿ ಬಂಗೋಡು ಒಂಜನೇ ಬ್ರ್ಯಾಂಚಿ ಕಂಪನಿ ಅಲ್ಪ ಉದ್ಘಾಟನೆ ಗುರುಪುರ ಯಾಲ್ಲ 4 ತಿಂಗಳ ಹೋದು ಅಲ್ಪದ ಮಾತ ಕಷ್ಟ ಸುಖ ತೂತು ತಿರಿತೆ ಅವೆಲೆಕನೆ ಆ ವರ್ಷೋಡು 2% ಡಿವಿಡೆಂಡನ್ನು ಜನಕ್ಲೆಗೆ ಭಾರಿ ಎಲ್ಲಿಯ ಮಟ್ಟದ ಕೊಂಡಲ ಇನಿ 16% ಡಿವಿಡೆಂಡನ್ನು ಕೊರೊಂದುಳ್ಳೇರು. ಸಂತೋಷ. ಈ ನೇಕ ಮಾತ ನಮ್ಮ ಅಧ್ಯಕ್ಷ ಸಂಜೀವ್ ಅಡ್ಡಿಯಲ್ಲ ಅರ್ನ ಒಟ್ಟಿಗೆತ್ನ ಮಾತ ಮೇಧಾವಿ ಆಡಳಿತ ಮಂಡಳಿ ನಿರ್ದೇಶಕರು ಐತೆ ಸರಕಾರಿ ನಿವೃತ್ತ ಆಫೀಸರ್ಸ್ನಗಳುಳ್ಳೇರು, ಉದ್ಯಮಿನಗಳುಳ್ಳೇರು. ಎನ್ನ ಒಂದು ಸ್ಟೂಡೆಂಟ್ ಪ್ರೇಮಾನಂದ್ KPT ಸ್ಟೂಡೆಂಟ್ ಇಂಜಿನಿಯರ್ ಆದ ಇನ್ನು ಯಾರೆಲ್ಲ ಸೇರೊಂದುಳ್ಳೇರು. ನಿಖಲೆ ಮಾತ ದೇವರೆಡ್ಡೆ ಮನ್ಪಾಡು ಆಯುರಾರೋಗ್ಯ ಸಂಪತ್ತು ಕೊರಡು ಅವೆಲ್ಲಕನೆ ಈ ಒಂದು ಉಸ್ತುವಾರಿ ಸಮಿತಿ ಲೆಕ್ಕದ ಬರೆಯರೆ ನಮ್ಮ ಶಾಖಾ ಉಸ್ತುವಾರಿ ಆದ ಜನಾರ್ದನ್ ತೊಕ್ಕೋಟ ಅಧ್ಯಕ್ಷರೆಲ್ಲ ಸಂಜೀವ ಉಳ್ಳಾಳ್, ಶ್ರೀ ರಾಮದಾಸ್ ಸೋಮೇಶ್ವರ, ಮಾಧವ ಉಳ್ಳಾಳ್, ಶ್ರೀಮತಿ ಸುನೀತಾ ಜಯಂತನ್ ಮಂತದೇರು ಅಕ್ಕೆಲ್ಲ ಹೆಚ್ಚಿನ ಮುತುವರ್ಜಿ ವಹಿಸದೆ ಈ ಒಂದು ಮುರಾಂದ 10 ಲಕ್ಷದ ದೇಣಿಗೆಗೆ ಇಲ್ಲಿಲ್ಲಡೆ ಪೋದು ಸಹಕಾರ ಕೊಡ್ತೇವೆ. ಅವೆಲ್ಲಕನೆ ನಮ್ಮ ಸಮಾಜ ತಂದೆ ಈ ಸಮಾಜಡು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರಡು ನಂಗೆ ಮಾತೆಲ್ಲ ಒಂಜೆ
ನಮ್ಮ ಮಾತ ಪ್ರೀತಿಪೂರ್ವಕವಾದ ಆಂತರಿಕವಾದ ನಾವು ಒಂಜಾದ ಈ ಒಂದು ಸಫಲ ಸೌಹಾರ್ದ ಸಹಕಾರಿ ಸಂಘ ಬೆರೆಸಾಯ ಕೊರಡು ಮಾತಿರಲ್ಲ ನಮ್ಮ ಮಾತ ಈ ಒಂದು ಸಂಘನು നല്ല ಅಭಿವೃದ್ಧಿ ಪಥ ಕೊಂತದು ಹೆಚ್ಚಿನ ಎಕಡೆ ಎಂಕಲ್ನ ಒಂದು ಬಿನ್ನೆರ ಫಲಕನೆ ನಾಲ್ಕು ಶಾಖೆ ಇನ್ನು ಅದು ಸುಮಾರು ಸಿಬ್ಬಂದಿನ ಅಕಲ ಜೀವನೋಪಾಯವು ಅಡಿಪಾಯ ಅದು ಬರ್ತದೆ ಅವೇ ಲೆಕ್ಕನೆ ನನ್ನ ಈ 4ನೇ ಖಾತೆ ಸಂಘಲ ಎಡ್ಡ ಲಕ್ಕದು ಬರ್ತದೆ ಎಡ್ಡ ಅಭಿವೃದ್ಧಿ ಬರ್ತಂಡ ಸಿಬ್ಬಂದಿನ ಅಕಲ ಜೀವನಗಳ ಅಭಿವೃದ್ಧಿ ಆಪುಂಡು ಸಂಘಲ ಪುಡೆಪುಂಡು 5ನೇ ಶಾಖೆಲ 2025 ಉದ್ಘಾಟನೆ ಆಪುಂಡು ಅಂಚ ಒಂಜಿ ಯೋಗ ಒಪ್ಪುಡು ಪಂಡದು ನಿನ್ನತೊಂದು ಈ ಒಂದು ಸಭೆಗೆ ಹೆಂಗೆ ಆಹ್ವಾನ ಮಂತನ ಅಧ್ಯಕ್ಷರುಗಳ ಪದಾಧಿಕಾರಿಗಳ ಮಾತರೆಗಳ ಎನ್ನ ಸೌಮ್ಯನ್ ತಂದ ಒಂದು ದೊಡ್ಡ ಪಾತ್ರ ಬಂತವೆ. ಜೈ ಹಿಂದ್, ಜೈ ಸಹಕಾರ. ಸಹಕಾರಿ ಸಂಘ ನಿಮಿತ್ತ ಉಳ್ಳಾಲ ಮಾಸ್ತಿಕಟ್ಟೆ ಶಾಖೆಯ ಶಾಖಾ ಉಸ್ತುವಾರಿ ಸಮಿತಿ ಒಂದು ನಿಯೋಜನೆ ಮಾಡಿದ್ದಾರೆ. ಗೌರವಾನ್ವಿತ ಶಾಖಾ ಉಸ್ತುವಾರಿ ಸಮಿತಿ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ಜನಾರ್ದನ್ ತೊಕ್ಕೊಟ್ಟು ತಾವುಗಳು ವೇದಿಕೆಗೆ ಬಂದು ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಅಧ್ಯಕ್ಷರು ಶಾಲನ್ನು ಹಾಕಿ ಅವರಿಗೊಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಶ್ರೀಯುತ ಸಂಜೀವ ಉಳ್ಳಾಲ ಸದಸ್ಯರು ಶಾಖಾ ಉಸ್ತುವಾರಿ ಸಮಿತಿ ಜಯಂತ್ ತಾವುಗಳು ವೇದಿಕೆಗೆ ಬಂದು ಒಂದು ಗೌರವಾರ್ಪಣೆಯನ್ನು ಮಾನ್ಯ ಅಧ್ಯಕ್ಷರಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂದಿನ ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಉಳ್ಳಾಲ ಮಾಸ್ತಿಕಟ್ಟೆ ಶಾಖೆಯ ಶಾಖಾ ಉಸ್ತುವಾರಿ ಸಮಿತಿಯ ನಿಯೋಜಿತ ಸದಸ್ಯರು ಅಧ್ಯಕ್ಷರು ಒಂದು ಪರಿಸರದಲ್ಲಿ ಶಾಖೆಯನ್ನು ಮಾಡಬೇಕಾದರೆ ಸ್ಥಳೀಯರಿಂದ ಒಂದಿಷ್ಟು ಮಾರ್ಗದರ್ಶನ ಖಂಡಿತವಾಗಿಯೂ ಅಗತ್ಯ. ಆ ಪೂರಕವಾಗಿ ನಿಯೋಜಿಸಿದಂತಹ ಶಾಖಾ ಉಸ್ತುವಾರಿ ಸಮಿತಿ ತಮಗಿದು ವಂದನೆ, ಅಭಿವಂದನೆ. ಶ್ರೀಯುತ ಜನಾರ್ದನ್ ತೊಕ್ಕೊಟ್ಟು ಅಧ್ಯಕ್ಷರು, ಶ್ರೀಯುತ ಸಂಜೀವ ಉಳ್ಳಾಲ್, ಶ್ರೀಯುತ ರಾಮದಾಸ್ ಸೋಮೇಶ್ವರ, ಶ್ರೀಯುತ ಮಾಧವ ಉಳ್ಳಾಲ. ಅದೇ ರೀತಿ ಶ್ರೀಯುತ ವಾಸು ಸೋಮೇಶ್ವರ ತಾವುಗಳು ವೇದಿಕೆಗೆ ಬಂದು ನಾವಿಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡುವಾಗ ಮನೆ ಮನೆಗಳಿಗೆ ಭೇಟಿ ಕೊಟ್ಟು ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ನಮಗೆ ತುಂಬ ಕಷ್ಟವಾಗಿತ್ತು. ಈ ಸಮಯದಲ್ಲಿ ನಮ್ಮೊಟ್ಟಿಗೆ ತನ್ನ ವಯಸ್ಸನ್ನು ಗೆಣಿಸದೆ ನಮ್ಮೊಟ್ಟಿಗೆ ಬಂದು ಪ್ರತಿ ಮನೆಗೂ ನಮ್ಮೊಟ್ಟಿಗೆ ಎಲ್ಲ ದಿನಗಳಲ್ಲೂ ಬಂದು ಆಹ್ವಾನ ಪತ್ರಿಕೆಯನ್ನು ವಿತರಿಸಿದ್ದಾರೆ ಶ್ರೀ ವಾಸುಗೋಪಾಲ್ ಅವರು. ಶ್ರೀ ಧರ್ಮದರ್ಶಿ ದೇವಮೂಲ್ಯನವರಿಂದ ಗೌರವ ಸ್ವೀಕರಿಸಿದ್ದಾರೆ. ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಅಂತಿಮವಾದಂತಹ ಶುಭಾಶಂಸನೆ ಅದರೊಟ್ಟಿಗೆ ಹಿತನುಡಿಗಳನ್ನು ಆಡಬೇಕಾಗಿ ಮಾನ್ಯ ಅಧ್ಯಕ್ಷರು ಕೂಡ ಹೌದು ಸಫಲ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಶ್ರೀಯುತ ಸಂಜೀವ ಅಡ್ಯ ತಮ್ಮನ್ನು ಮಾತಿನ ಮಂಟಪಕ್ಕೆ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ. ಉಪಾಧ್ಯಾಯರಿಗೆ ಗೌರವವನ್ನು ಮಾಡಿಲ್ಲ ಅಂತ ಅಂದರೆ ಶ್ರೀ ವಾಸು ಮಾಸ್ಟ್ರು ನಮ್ಮ ದೇವಮೂಲ್ಯನವರ ಉಪಾಧ್ಯಾಯರಾಗಿದ್ದರಂತೆ. ಮಾಸ್ಟ್ರು ಕೂಡ ಆಗಿದ್ದರು ಅಂತೇಳಿ ಶ್ರೀ ಮನೋಜ್ ಶಾಲೆಯವರು ನೆನಪಿಸಿದರು. ಇದೀಗ ನನ್ನ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿತಾ ಇದ್ದೇನೆ. ಬಂಧುಗಳೇ, ಇಂದಿನ ಈ ಬದಲಾಗುತ್ತಿರುವಂಥ ಈ ಯಾಂತ್ರಿಕ ಯುಗದಲ್ಲಿ ಎಲ್ಲವೂ ಕಂಪ್ಯೂಟರು ಅಥವಾ ಗಣಕಯಂತ್ರ ಅಂತ ಹೇಳ್ತೀವಿ, ಆ ಯುಗ ಪ್ರಾರಂಭ ಆಗಿ ಈಗ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಎಲ್ಲ ಹೈಫೈ ಜನರ ಪಾಲಾಗಿ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರು ಈ ವಾಣಿಜ್ಯ ಬ್ಯಾಂಕ್ಗಳಿಗೆ ಹೋಗಲಿಕ್ಕೆ ಹಿಂಜರಿಯುವಂಥ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ನನಗಾಗಿ ಎನ್ನುವ ತತ್ವದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಸಹಕಾರ ಸಂಘಗಳು ಈ ಮಧ್ಯಮ ವರ್ಗದವರಿಗೆ ಹಾಗೂ ಕೆಳ ವರ್ಗದವರಿಗೆ ಸೇವೆ ನೀಡಲಿಕ್ಕೆ ಅಲ್ಲಲ್ಲಿ ತಮ್ಮ ಸಂಸ್ಥೆಗಳನ್ನು ಹುಟ್ಟುಹಾಕ್ತಾ ಇದೆ. ಜನರು ಕೂಡ ತಮ್ಮ ಕೆಲಸ ಕಾರ್ಯಗಳಿಗೆ ಈಗ ಸಹಕಾರ ರಂಗವನ್ನೇ ಹೊಂದಿಕೊಳ್ಳುವಂಥ ಒಂದು ಕಾಲಘಟ್ಟ ಇದಾಗಿದೆ. ಇಂಥ ಈ ವಿಷಯವನ್ನು ಮನಗಂಡು ನಾವುಗಳು ಕೆಲವರು ಒಟ್ಟುಗೂಡಿ ನಮ್ಮ ಈ ಸಮಾಜದ ಒಳಿತಿಗಾಗಿ ನಮ್ಮಿಂದಲೂ ಏನಾದರೂ ಒಂದು ಕೊಡುಗೆ ಕೊಡುವ ಎನ್ನುವ ಉದ್ದೇಶದಿಂದ ನಾವು ಕೂಡ ಒಂದು ಸಹಕಾರ ಸಂಘವನ್ನು ಪ್ರಾರಂಭಿಸುವ. ಯಾರಲ್ಲಿ ಹಣ ಉಂಟ ಅವರ ಹಣವನ್ನು ತೆಗೆದುಕೊಂಡು ಅವರಿಗೆ ಬಡ್ಡಿ ರೂಪದಲ್ಲಿ ಆದಾಯ ಕೊಟ್ಟು
ಯಾರಿಗೆ ಹಣದ ಅಗತ್ಯ ಇದೆಯಾ, ಯಾರು ಉದ್ಯಮಗಳನ್ನು ಮಾಡ್ತಾರಾ ಅಂಥವರಿಗೆ ಹಣವನ್ನು ಕೊಟ್ಟು ಅವರಿಂದ ಬಡ್ಡಿಯನ್ನು ಪಡೆದು ಈ ಸಂಸ್ಥೆಯನ್ನು ಒಂದು ನಡೆಸಿಕೊಂಡು ಹೋಗುವ ಎನ್ನುವ ಉದ್ದೇಶದಲ್ಲಿ ದಿನಾಂಕ 9/2/2020 ನಮ್ಮ ಪರಮ ಪೂಜಾ ಶ್ರೀ ದೇವ ಮೂಲ್ಯಣ್ಣನವರ ಅಮೃತ ಹಸ್ತ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರ ಕೈ ಹಾಕಿದರೆ ಅದು ಅಮೃತವೇ, ಪ್ರತಿಯೊಂದು ವಸ್ತು ಒಳ್ಳೆಯದೇ ಆಗ್ತದೆ. ಅವರ ಆ ದಿವ್ಯ ಅಮೃತ ಹಸ್ತದಿಂದ ನಮ್ಮ ಈ ಸಫಲ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆ ಆಯಿತು. ಪ್ರಾರಂಭದಲ್ಲಿ ನಮಗೆ ಒಟ್ಟು 1067 ಮಂದಿ ಸದಸ್ಯರಿದ್ದರು. ತದನಂತರ 2020 ನಾವು ಪ್ರಾರಂಭ ಮಾಡಿದ್ದು ನಾವು ದಿನಾಂಕ 9/2/2020 ಫೆಬ್ರವರಿ. ತದನಂತರ ಮಾರ್ಚಿಗೆ ಆಗುವಾಗ 1204 ಸದಸ್ಯರಾದರು. 2021ಕ್ಕೆ 2190 ಸದಸ್ಯರಾದರು. 2022ಕ್ಕೆ 2638 ಸದಸ್ಯರಾದರು. 2023ಕ್ಕೆ 3239 ಸದಸ್ಯರಾಗಿ ಮೊನ್ನೆ 25ನೇ ತಾರೀಕು ಈ ತಿಂಗಳು 3787 ಸದಸ್ಯರು ಈ ಸಂಘವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದೇ ರೀತಿ ನಾವು ಪ್ರಾರಂಭದಲ್ಲಿ ಈ ಸಂಸ್ಥೆ ಪ್ರಾರಂಭಿಸುವಾಗ ನಮ್ಮ ಷೇರು ಬಂಡವಾಳ 63,90,700 ಆಗಿತ್ತು. ಎಲ್ಲ ನಿಮ್ಮಗಳ ಸಹಕಾರದಿಂದ ಇದೀಗ 2020ನೇ ಮಾರ್ಚಿಗೆ ನಮ್ಮ ಷೇರು ಬಂಡವಾಳ 83,26,000 ಆಗಿ, ತದನಂತರ 21ನೇ ಇಸ್ವಿಗೆ 1,36,68,000 ಆಗಿ, 22ನೇ ಇಸ್ವಿ ಮಾರ್ಚಿಗೆ 1,56,09,000 ಆಗಿ, ಮೊನ್ನೆ 23ನೇ ಮಾರ್ಚಿಗೆ 1,65,94,000 ಆಗಿ, ಮೊನ್ನೆ ಈ ತಿಂಗಳ 20ನೇ ತಾರೀಕು ಆಗುವಾಗ 2,90,75,000 ಆಗಿರ್ತದೆ. ಮಾರ್ಚ್ ಅಂತ್ಯಕ್ಕೆ 3 ಕೋಟಿ ನಮ್ಮ ಷೇರು ಬಂಡವಾಳ ಖಂಡಿತ ಆಗೇ ಆಗುತ್ತದೆ. ಅದೇ ರೀತಿ ನಾವು ಪ್ರಾರಂಭಿಸುವಾಗ ಆಗ ಹೇಳಿದೆ, ಫೆಬ್ರವರಿ 9ನೇ ತಾರೀಕು 2020ಕ್ಕೆ ನಮ್ಮ ಡೆಪಾಸಿಟ್ ಇದ್ದದ್ದು, ಠೇವಣಿ ಇದ್ದದ್ದು 63,90,700. ಅದು ಮಾರ್ಚ್ 2020 ಆಗುವಾಗ 66,54,000 ಆಯಿತು. 2021ನೇ ಮಾರ್ಚ್ ಆಗುವಾಗ 6,72,66,000 ಆಯಿತು. 2022ನೇ ಮಾರ್ಚ್ ಆಗುವಾಗ 10,52,33,000 ಆಯಿತು. ಮೊನ್ನೆ 2023ನೇ ಮಾರ್ಚಿಗೆ 15,34,93,000 ಆಯಿತು. ಮೊನ್ನೆ 25ನೇ ತಾರೀಕಿಗೆ 19,56,71,000 ಆಗಿ, ಇಂದಿನ ಈ ನಮ್ಮ ಈ ಶಾಖೆ ಪ್ರಾರಂಭ ಆಗುವಾಗ 60 ಲಕ್ಷಕ್ಕಿಂತಲೂ ಮಿಕ್ಕಿ ಠೇವಣಿ ನಮಗೆ ನಮ್ಮ ಮಾನ್ಯ ಸದಸ್ಯರು ನೀಡಿ ಇವತ್ತು ನಮ್ಮ ಠೇವಣಿ 20 ಕೋಟಿಯನ್ನು ಮಿಕ್ಕಿದೆ ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಈ 4 ವರ್ಷದ ಅವಧಿಯಲ್ಲಿ 20 ಕೋಟಿ ಠೇವಣಿಯನ್ನು ಸಂಗ್ರಹಿಸುವುದಂದರೆ ನಿಜವಾಗಿಯೂ ಅದು ನೀವುಗಳು ನಮ್ಮ ಮೇಲೆ ಇಟ್ಟ ಅಭಿಮಾನ, ನಮ್ಮ ಸಿಬ್ಬಂದಿಗಳ ಪರಿಶ್ರಮ, ನಿಸ್ವಾರ್ಥ ಸೇವೆ ಅಂತ ನಾನು ಬಯಸ್ತೀನಿ. ಅದೇ ರೀತಿ ನಾವು ಮಾರ್ಚ್ 2020ಕ್ಕೆ 1,22,15,000 ಸಾಲ ನೀಡಿದ್ದು, ಮಾರ್ಚ್ 2021ಕ್ಕೆ 6,42,000 ಸಾಲ ನೀಡಿದ್ದು, ಮಾರ್ಚ್ 22ಕ್ಕೆ ಆಗುವಾಗ 9,97,73,000 ಸಾಲ ನೀಡಿದ್ದು, ಮಾರ್ಚ್ 2023ಕ್ಕೆ 13,27,12,000 ಸಾಲ ನೀಡಿದ್ದು, ಮೊನ್ನೆ 25ನೇ ತಾರೀಕು ಜನವರಿಗೆ 18,05,09,000 ಆಗಿದೆ. ಅದು ಈ ಮಾರ್ಚ್ ಆಗುವಾಗ 19 ಕೋಟಿ ಆಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅದೇ ರೀತಿ ಬಂಧುಗಳೇ, ಪ್ರಥಮ ವರ್ಷದ ಅಂದರೆ 2 ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಪ್ರಾರಂಭ ಆಗಿ ಮಾರ್ಚ್ ಆಗುವಾಗ ನಾವು 51,000 ಲಾಭ ಗಳಿಸಿ -2% ಡಿವಿಡೆಂಡ್ ನೀಡಿರುತ್ತೇವೆ. ಹೆಚ್ಚಿನ ಸಂಸ್ಥೆಗಳು 2 ತಿಂಗಳಲ್ಲಿ ಡಿವಿಡೆಂಡ್ ನೀಡಿದ ನನ್ನ ಮಟ್ಟಿಗೆ ಇಲ್ಲ. ಅದೇ ರೀತಿ 2021ಕ್ಕೆ ಆಗುವಾಗ 14,59,000 ಲಾಭ ಗಳಿಸಿ -6% ಡಿವಿಡೆಂಡ್ ನೀಡಿದ್ದೆವು. 2022 ಆಗುವಾಗ 31,69,000 ಲಾಭ ಗಳಿಸಿ 9.5% ಡಿವಿಡೆಂಡ್ ನೀಡಿದ್ದೆವು. ಕಳೆದ ವರ್ಷ 40,23,000
ಲಾಭ ಗಳಿಸಿ 10% ನಾವು ಡಿವಿಡೆಂಡ್ ನೀಡಿದ್ದು. ಈ ವರ್ಷ 60 ಲಕ್ಷಕ್ಕೂ ಮಿಕ್ಕಿ ಲಾಭ ಗಳಿಸಿ 12% ಡಿವಿಡೆಂಡ್ ನೀಡಬೇಕೆನ್ನುವ ಉದ್ದೇಶವನ್ನು ಆಡಳಿತ ಮಂಡಳಿ ಇಟ್ಟಿದೆ. ನಿಮ್ಮಗಳ ಆಶೀರ್ವಾದ ಪ್ರೋತ್ಸಾಹದಿಂದ ಹಾಗೂ ಶ್ರೀ ದೇವಮೂಲ್ಯಣ್ಣನವರ ಅನುಗ್ರಹದಿಂದ ಖಂಡಿತ ಅದು ನೆರವೇರ್ತದೆ ಎನ್ನುವ ಭರವಸೆ ನನಗಿದೆ. ಈಗ ನಮ್ಮ ಸಂಸ್ಥೆಯಲ್ಲಿ 15 ಮಂದಿ ಸಿಬ್ಬಂದಿಗಳು ಹಾಗೂ 8 ಮಂದಿ ನಮ್ಮ ಸಫಲ ನಿಧಿ ಸಂಗ್ರಾಹಕರು ಅಂದರೆ ಪಿಗ್ಮಿ ಎದ್ದು ಈ 23 ಕುಟುಂಬಗಳಿಗೆ ನಾವು ಸಹಾಯ ಮಾಡಿದ್ದೇವೆ ಅಂದರೆ ತಪ್ಪಾಗಲಾರದು. ಇನ್ನು ಮುಂದೆಯೂ ನಿಮ್ಮ ಸೇವೆ ಮಾಡುತ್ತಾ ಈ ಸಮಾಜ ಸೇವೆ ಮಾಡಿ ಪ್ರಾರಂಭದಲ್ಲಿ ನಮ್ಮ ಈ ಸಂಘವನ್ನು ಕಟ್ಟುವಾಗ ಯಾರು ನಮಗೆ ವಿರೋಧಿದ್ದಾರ ಅವರೆಲ್ಲ ಈಗ ನಮ್ಮೊಂದಿಗೆ ಸೇರಿ ನಮಗೆ ಸಹಾಯ ನೀಡ್ತಾ ಇದ್ದಾರೆ. ಅವರುಗಳ ಸಹಕಾರದಿಂದ ಇನ್ನು ಮುಂದೆ ಬೆಳೆದು ನಮ್ಮ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯನ್ನು ಪಡೆದು ನಾವು ನಿಮ್ಮ ಈ ಬರುವ ವರ್ಷ ಇನ್ನೊಂದು ಶಾಖೆಯನ್ನು ತೆರೆಯುವುದರೊಂದಿಗೆ ನಮ್ಮ ಈ 5 ವರ್ಷದ ಅವಧಿಯಲ್ಲಿ 5 ಶಾಖೆಗಳನ್ನು ತೆರೆಯಬೇಕೆನ್ನುವ ಒಂದು ಆಶೆಯನ್ನು ಪೂರೈಸ್ತೇವೆ ಎಂದು ಭರವಸೆ ಕೊಡುತ್ತಾ ಇನ್ನೊಮ್ಮೆ ನನ್ನೊಂದಿಗೆ ಕೈ ಜೋಡಿಸುತ್ತಿರುವ ನನ್ನ ಆಡಳಿತ ಮಂಡಳಿ ವರ್ಗದವರಿಗೂ ಅದೇ ರೀತಿ ಗ್ರಾಹಕರ ವರ್ಗದವರಿಗೆ ನಗುಮುಖದ ಸೇವೆ ನೀಡಿ ಎಲ್ಲ ಗ್ರಾಹಕರನ್ನು ಆಕರ್ಷಣೆ ಮಾಡಿ ನಮ್ಮ ಸಂಸ್ಥೆ ಬೆಳೆಯಲು ಸಹಾಯ ಮಾಡ್ತಿರುವಂಥ ನಮ್ಮ ಸಿಬ್ಬಂದಿಗಳಿಗೆ ವಂದಿಸುತ್ತಾ ನನ್ನ ಈ 2 ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಕಟ್ಟೆ ವಂದನಾರ್ಪಣೆಗಾಗಿ ಶ್ರೀಯುತ ನಿರ್ದೇಶಕರು ಕೂಡ ಹೌದು ಭಾಸ್ಕರ್ ಎಸ್ ಎಡಪದ ಅವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಆಗಿದ್ದರೂ ಸಹ ನಮ್ಮ ಜಿಲ್ಲೆಯ ಎಲ್ಲ ವಿವಿಧ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಕಲಶೋತ್ಸವ ಇರಲಿ, ಹುಟ್ಟುಹಬ್ಬ ಇರಲಿ ಅಥವಾ ಮದುವೆ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಜನಮೆಚ್ಚುಗೆಯನ್ನು ಗಳಿಸಿ ಅಲ್ಲಿ ನಮ್ಮ ಸಫಲ ಸೌಹಾರ್ದ ಸೊಸೈಟಿ ಒಂದು ಪ್ರಚಾರವನ್ನು ಸಹ ಪರೋಕ್ಷವಾಗಿ ಮಾಡುತ್ತಾ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಈ ವೇದಿಕೆ ಮೂಲಕ ನಮ್ಮ ಅಧ್ಯಕ್ಷರು ಮಾಡಬೇಕಾಗಿ ನಾನು ವಿನಂತಿ. ಕ್ಷಮಿಸಿ, ಮಧ್ಯದಲ್ಲಿ ಒಂದು ಮಾತು ಹೇಳಿಕೆ ಮರೆತೋಯಿತು. ಇಲ್ಲಿ ನಾವು ಎಲ್ಲ ಕಡೆ ನಮ್ಮ ಶಾಖೆಯನ್ನು ತೆರೆದು ಉಳ್ಳಾಳದಲ್ಲಿ ಒಂದು ಶಾಖೆಯನ್ನು ಮಾಡಬೇಕೆನ್ನುವ ಒಂದು ಆಸೆಯನ್ನಿಟ್ಟಾಗ ನಮಗೆ ಒಂದು ದಾರಿಯನ್ನು ತೋರಿಸಿದವರು ನಮ್ಮ ಮಿತ್ರರಾದ ಶ್ರೀ ಜೀವನ್ ಉಳ್ಳಾಳ್ ಅವರ ಆ ಒಂದು ಮಾರ್ಗದರ್ಶನವನ್ನು ನಾವು ಮರೆಯಬಾರದು. ಅದೇ ರೀತಿ ಇಲ್ಲಿ ನಮಗೆ ಸ್ಥಳಾವಕಾಶ ನೀಡಿ ನಮಗೆ ತುಂಬ ಸಹಕಾರ ನೀಡಿದಂಥ ಈ ಉಳ್ಳಾಳ ಮಗುವೀರ ಸಂಘದ ಈಗಿನ ಅಧ್ಯಕ್ಷರಾದ ಶ್ರೀ ಮನೋಜ್ ಸಾಲೇನ್ರವರು ಹಾಗೂ ನಮಗೆ ಸಹಕರಿಸಿ ಈ ಒಂದು ಬಾಡಿಗೆ ಆಗಲಿ ಅಥವಾ ಈ ಕಟ್ಟಡಕ್ಕೆ ಬೇಕಾದಂಥ ಫ್ಲೋರಿಂಗ್ ಅಥವಾ ಪೇಂಟಿಂಗ್ ಇತರ ವಿಷಯದಲ್ಲಿ ನಮಗೆ ಸಹಕರಿಸಿದಂಥ ಆಡಳಿತ ಮಂಡಳಿಯ ಹಿಂದಿನ ಪದಾಧಿಕಾರಿಗಳಾದಂಥ ನನ್ನ ಮಿತ್ರರು ಆದಂಥ ಶ್ರೀ ಬಾಬು ಬಂಗೇರ ಹಾಗೂ ಇದರ ಹಿಂದಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರ ಇವರಿಗೂ ನಾನು ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಒಂದು ಒಳ್ಳೆಯ ಭೋಜನ ಆದ ಬಳಿಕ ಒಂದು ಮಜ್ಜಿಗೆ ಅನ್ನದ ಊಟ ಮಾಡುವ ಹಾಗೆ ವಂದನಾರ್ಪಣೆ ಎಂಬ ಕಾರ್ಯಕ್ರಮ ನನ್ನ ಪಾಲಿಗೆ ಬಂದಿದೆ. ಮೊದಲಾಗಿ ನಾನು ನಮ್ಮ ಇಲ್ಲಿನ ಕ್ಷೇತ್ರದ ಸರ್ವಧರ್ಮ ದೇವತೆಗಳ ಪಾದಾರವಿಂದಕ್ಕೆ ನಮನ ಮಾಡುತ್ತಾ ನಮ್ಮ ಉಳಿಯ ಕ್ಷೇತ್ರದ ಗೌರವಾನ್ವಿತರಾದ ಪರಮ ಪೂಜ್ಯ ದೇವಮೂಲ್ಯಣ್ಣನವರ ಪಾದಾರವಿಂದಕ್ಕೆ ವಂದನಾರ್ಪಣೆಯನ್ನು ಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ. ಮೊದಲಾಗಿ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡಿದಂಥ ಇವತ್ತಿನ ನಮ್ಮ ಕೊಠಡಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅದೇ ರೀತಿ ಕಾರ್ಯಕ್ರಮವನ್ನು ಬೆಳಗಿಸಿದಂಥ ನಮ್ಮ ಸಫಲದ 4 ಶಾಖೆಗಳನ್ನು ಬೆಳಗಲು ಮುಖ್ಯ ಕಾರಣಕರ್ತರಾದಂಥ ದೇವಮೂಲ್ಯಣ್ಣವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗಣರಾಜ್ಯೋತ್ಸವದ ದಿನ ನಮ್ಮ ಕಚೇರಿಯನ್ನು ಒಂದು ಲಕ್ಷ್ಮೀ ಪೂಜೆ ಹಾಗೂ ಗಣಹೋಮದೊಂದಿಗೆ ದೇವತಾ ಕಾರ್ಯವನ್ನು ನೆರವೇರಿಸಿದಂಥ
ಶ್ರೀಯುತ ಕೃಷ್ಣ ಅಡಿಗ ಉಳ್ಳಾಲ ಅರ್ಚಕರು, ಇವರಿಗೆ ನಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಸಂಸ್ಥೆಯ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂಥ ಮನೋಜ್ ಶಾಲಿಯಾನ್ ಅಧ್ಯಕ್ಷರು, ಉಳ್ಳಾಲ ಮೊಗವೀರ ಸಂಘ ಉಳ್ಳಾಲ, ಇವರಿಗೆ ನಮ್ಮ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗಣಕಯಂತ್ರವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಭಾರತಿ ಭಟ್ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬೆಂಗಳೂರು, ಇವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಶಾಖಾಧಿಕಾರಿ ಕೊಠಡಿಯನ್ನು ಉದ್ಘಾಟನೆ ಮಾಡಿದಂಥ ಗುರುಪ್ರಸಾದ್ ಬಂಗೇರ, ಇವರು ನಾವು ಒಂದು ಸೊಸೈಟಿಯನ್ನು ನಮ್ಮ ಸಫಲ ಸೌಹಾರ್ದ ಸೊಸೈಟಿಯನ್ನು ಆರಂಭ ಮಾಡಲು ನಾವೊಂದು 18 ಮಂದಿ ಕುಳಿತು ಒಂದು ಸಭೆಯನ್ನು ಮಾಡಿದಾಗ ಸಭೆಯಲ್ಲಿ ಬಂದು ಮಾರ್ಗದರ್ಶನವನ್ನು ಮಾಡಿ ಯಾವ ರೀತಿ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಬೇಕು, ಅದೇ ರೀತಿ ಯಾವ ರೀತಿಯಲ್ಲಿ ಧನ ಸಂಗ್ರಹ ಅಥವಾ ಪಾಲುಬಂಡವಾಳವನ್ನು ಸಂಗ್ರಹ ಎಲ್ಲ ರೀತಿಯಲ್ಲಿ ನಮಗೆ 4 ಶಾಖೆಗಳಿಗೆ ಸಹ ಅವರು ಹಿರಿಯ ಅಧಿಕಾರಿಯಾಗಿ ಬಡ್ತಿ ಪಡೆದರೂ ಸಹ ಎಲ್ಲ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ನಾವು ಫೋನ್ ಮಾಡಿದರೂ ನಮಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಿ ನಮ್ಮ ಈ ಸಂಸ್ಥೆಯನ್ನು ಬೆಳಗುವಲ್ಲಿ ಗುರುಪ್ರಸಾದ್ ಬಂಗೇರ್ರವರ ಪಾತ್ರವು ಸಹ ತುಂಬ ದೊಡ್ಡದು. ಅವರಿಗೆ ಸಹ ನಾನು ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಮುಂಬೈ ಸಾಫಲ್ಯ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ಸಾಫಲ್ಯ ಬರಬೇಕಿತ್ತು, ಆದರೆ ಅವರ ಅನೇಕ ಕಾರ್ಯಕ್ರಮದ ನಿಮಿತ್ತ ಅವರು ಬೆಂಗಳೂರಿನಲ್ಲಿ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿದ್ದರು. ನನ್ನ ಶುಭಾಶಯ ಇದೆ, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಆದರೂ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಎಂಬ ಅಲ್ಲಿಂದಲೇ ನಮಗೆ ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರು, ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ಗಾಣಿಗ ಸಂಘದ ಅಧ್ಯಕ್ಷರು ಆದಂಥ ರಾಜಶೇಖರ್ MR, ಇವರಿಗೆ ನಾನು ರಾಜಶೇಖರ್ ಗಾಣಿಗರ ಬಗ್ಗೆ ನೀವು ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಂಥ ಒಂದು ಸುಮಾರು 50,000 ಜನಸಂಖ್ಯೆಗಳ ಮಿಕ್ಕಿಯಾಗಿ ಗಾಣಿಗ ಸಮುದಾಯವನ್ನು ಒಗ್ಗೂಡಿಸಿ, ಅದೇ ರೀತಿ ಗಾಣಿಗ ನಿಗಮ ಆಗಬೇಕು ಎಂಬ ಒತ್ತಾಯವನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮನವಿಯನ್ನು ಅರ್ಪಿಸಿ ಈ ಬಗ್ಗೆ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಬೆಂಗಳೂರಿಂದ ತಮ್ಮ ವಾಹನದ ಕಾರಿನ ಮೂಲಕ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೆ 2 ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಅರೇಕೆಳ ಶಾಖೆಯನ್ನು ಒಂದು ಗ್ರಾಮೀಣ ಪ್ರದೇಶಕ್ಕೆ ಅವರು ಅಲ್ಲಿಗೆ ಆ ಸಂದರ್ಭದಲ್ಲಿ ಸೇತುವೆಯ ಕಾರ್ಯಕ್ರಮ ಆಗಿಲ್ಲ, ನಡ್ಕೊಂಡು ಬಂದು ಅರೇಕೆಳ ಬ್ರಾಂಚಿಯನ್ನು ನೋಡಿಕೊಂಡು ಹೋಗಿ ನಮಗೆ ಶುಭಾಶಯವನ್ನು ಸಹ ಕೋರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಇಲ್ಲಿನ ಚರ್ಚಿನ ಧರ್ಮಗುರುಗಳಾದಂಥ ಸಿಪ್ರಿಯನ್ ಪಿಂಟೋ, ಇವರು ನಮಗೆ ಅತ್ಯಂತ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಈ ನಮ್ಮ ಸಫಲ ಸೌಹಾರ್ದ ಸಂಸ್ಥೆ ಒಂದು ಅದ್ಭುತ ಯಶಸ್ವಿಯನ್ನು ಗಳಿಸಲಿ ಎಂಬ ಒಂದು ಪ್ರೋತ್ಸಾಹ ಮಾತುಗಳನ್ನು ನುಡಿದಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ಇಲ್ಲಿಯ ಉಳ್ಳಾಲ ಗಾಣಿಗ ಸಂಘದ ಅಧ್ಯಕ್ಷರು, ಅದೇ ರೀತಿ ಎಲ್ಲ ಸೊಸೈಟಿಯ ಒಂದು ಶಾಖಾ ಕಚೇರಿಯಲ್ಲಿ ಯಾವುದೇ ವಿರೋಧ ಇದ್ದರೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಸಹ ನಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದಂಥ ಪ್ರಕಾಶ್ ಹೊಸಬೆಟ್ಟು, ಇವರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಸಮಾರಂಭ ಯಶಸ್ವಿಯಾಗಲು ಮುಖ್ಯವಾಗಿ ನಮಗೆ ಬಾಬು ಬಂಗೇರ, ಅದೇ ರೀತಿ ಇಲ್ಲಿನ ಮೊಗವೀರ ಸಂಘ, ಅದೇ ರೀತಿ ಸದಾನಂದ ಬಂಗೇರ, ಇವರೆಲ್ಲರ ಒಂದು ಸಹಕಾರ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಸಹ ತಮ್ಮ ಮೊಗವೀರ ಸಮಾಜದಿಂದ ನಮಗೆ ಅತ್ಯಂತ ಬೆಂಬಲವನ್ನು ನೀಡುತ್ತೇವೆ ಎಂಬ ಒಂದು ಭರವಸೆಯ ಮಾತುಗಳನ್ನು ಸಹ ಕೊಟ್ಟಿದ್ದಾರೆ. ಅವರಿಗೆ ಸಹ ನಾನು ಎಲ್ಲ ಮೊಗವೀರ ಸಂಘಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಾಸುಗೋಪಾಲರ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾವು ಆಮಂತ್ರಣ ಪತ್ರಿಕೆಯನ್ನು ಹಂಚುವ ವೇಳೆ ಎಲ್ಲ ಮನೆಗಳಿಗೆ ಅವರ ಶಿಷ್ಯರ ಮನೆಗಳು ಅವರು ನೋಡಲಿಕ್ಕೆ ಒಂದು ಸರಳ ಸಜ್ಜನ ವ್ಯಕ್ತಿಯಾದರು. ಅವರ ಶಿಷ್ಯರು ನಮ್ಮ ಮಾಸ್ಟರ್ ಬಂದು ನಮಗೆ ಆ ಮಾಸ್ಟರ್ ಕಾರ್ಯದಿಂದ ಒಂದು ಹೃದಯ ಸ್ಪರ್ಶಿ ಸ್ವಾಗತ ಸಹ ಸಿಕ್ಕಿದೆ. ಅದರಲ್ಲಿ ಸಹ ಸರ್ವಧರ್ಮಗಳ ಮನೆಗೆ ಸಹ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಸ್ಲಿಂ ಮಹಿಳೆಯರು ಸಹ ನಮಗೆ ಒಂದು ಒಳ್ಳೆಯ ಸ್ವಾಗತವನ್ನು ನೀಡಿದ್ದಾರೆ. ಇದಕ್ಕೆ ವಾಸುಗೋಪಾಲರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾವು ಆಮಂತ್ರಣ ಪತ್ರಿಕೆ ಹಂಚುವ ವೇಳೆ ಸುಮಾರು 15 ಮಂದಿ ಸಿಬ್ಬಂದಿಗಳು ಒಂದು 2 ತಂಡವಾಗಿ ಆಮಂತ್ರಣ ಪತ್ರಿಕೆ ಹಂಚುವ ವೇಳೆಗೆ ನಮ್ಮ ನಿರ್ದೇಶಕರಾದಂಥ ಸೂರಜ್ ಮೂಡಬಿದ್ರಿ ಅವರ ಹತ್ತಿರದ ಸಂಬಂಧಿಯಾದಂಥ
ಉಳ್ಳಾಲ ಗಾಣಿಗ ಸಂಘದ ಮಾಜಿ ಅಧ್ಯಕ್ಷರು, ಅದೇ ರೀತಿ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಸ್ಥಾಪಕ ಅಧ್ಯಕ್ಷರಾಗಿದ್ದಂಥ ಲಕ್ಷ್ಮಣ್ ಟೈಲರ್ ಅವರ ಮನೆಯಲ್ಲಿ ನಮಗೆ ಒಂದು 15 ಮಂದಿಗೆ ಅತ್ಯಂತ ಉತ್ತಮ ಭೋಜನವನ್ನು ನೀಡಿ ನಮಗೆ ಒಂದು ಒಳ್ಳೆಯ ರೀತಿಯ ಸ್ವಾಗತವನ್ನು ಕೊಡಿ. ಸಸ್ಯಾಹಾರಿಗಳಿಗೆ ಸಸ್ಯಾಹಾರದ ವ್ಯವಸ್ಥೆ, ಮಾಂಸಾಹಾರಿಗಳಿಗೆ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಿ ಒಂದು ಅದ್ಭುತ ಒಳ್ಳೆಯ ಭೋಜನವನ್ನು ಕೊಟ್ಟು ನಮಗೆ ಒಂದು ಉನ್ನತ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇಲ್ಲಿನ ಉಸ್ತುವಾರಿ ಸಮಿತಿಯ ಸದಸ್ಯರಾದಂಥ ಮಾಧವ ಉಳ್ಳಾಲ್ರ ಬಗ್ಗೆ ಈಗ ಇಲ್ಲಿ ನಮ್ಮ ಸಭೆಯಲ್ಲಿ ಇದ್ದರೂ ಸಹ ಅವರು ವೇದಿಕೆಗೆ ಬರಲಿಕ್ಕೆ ಒಂದು ನಾಚಿಕೆಯನ್ನು ಪಡೆದರು. ಯಾಕೆಂದರೆ ಅವರು ನಮ್ಮ ಪರಿಸರ ಪ್ರೇಮಿ ಎಂಬ ರಾಜ್ಯ ಮಟ್ಟದಲ್ಲಿಯೇ ಒಂದು ಹೆಸರುವಾಸಿಯಾದಂಥ ಆರ್ಯಭಟ ಪ್ರಶಸ್ತಿ ವಿಜೇತರು, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ತನ್ನ ಕೈಯಿಂದ ಖರ್ಚು ಮಾಡಿ ನಮ್ಮ ಮಂಗಳೂರು ನಗರ ಅಥವಾ ಎಲ್ಲಿಯ ದೇವಸ್ಥಾನಗಳಲ್ಲಿ ಅಥವಾ ಎಲ್ಲಿ ಅವರು ಒಂದು ತನ್ನ ಕೈಯಿಂದ ಖರ್ಚು ಮಾಡಿ ಸಸ್ಯಗಳನ್ನು ನೆಟ್ಟು ಸಸ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊತ್ತು ಅದರ ಪರಿಪಾಲನೆಯವರೆಗೆ ಅವರು ಅದರ ಬಗ್ಗೆ ಕಾಳಜಿ ವಹಿಸುವಂಥ ಒಬ್ಬ ಸರಳ ಸಜ್ಜನ ವ್ಯಕ್ತಿ ಇಲ್ಲಿ ನಮ್ಮ ಸಭೆಯಲ್ಲಿದ್ದಾರೆ. ಆದರೆ ಅವರು ವೇದಿಕೆಗೆ ಬರಲಿಕ್ಕೆ ಹಿಂಜರಿದರು. ಅದೇ ರೀತಿ ನಾವು ದೇಣಿಗೆ ಡೆಪಾಸಿಟ್ ಕೇಳುವಾಗ ಮೊದಲಾಗಿ ಒಂದು 50,000 ಒಂದು ಡೆಪಾಸಿಟನ್ನು ಅದೇ ಸಂದರ್ಭದಲ್ಲಿ ನೀಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಸ್ತುವಾರಿ ಸಮಿತಿಯ ಜನಾರ್ದನ್ ತೊಕ್ಕೊಟ್ಟು, ಇನ್ನು ಸಂಜೀವ ಉಳ್ಳಾಲರ ಬಗ್ಗೆ ಸಹ ನಾನು ವಿಶೇಷವಾಗಿ ಹೇಳಬೇಕು. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇಲ್ಲಿ ಉಳ್ಳಾಲದ ಒಂದು ಬ್ರಾಂಚಿನ ಒಂದು ಈ ಸಮಾರಂಭ ಒಂದು ಅಚ್ಚುಕಟ್ಟಾಗಿ ಅಥವಾ ಒಂದು ವ್ಯವಸ್ಥಿತವಾಗಿ ನಡೆಯಲು ಸಂಜೀವ ಉಳ್ಳಾಲ್ರವರ ಒಂದು ದೊಡ್ಡ ನಮಗೆ ಪ್ರೋತ್ಸಾಹ ಇತ್ತು. ಅವರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ರಾಮದಾಸ್ ಸೋಮೇಶ್ವರ ಇವರು ಸಹ ನಮಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅವರಿಗೂ ಅದೇ ರೀತಿ ನಮ್ಮ ಕುಡ್ಲ ಇದರ ಕ್ಯಾಮರಾಮ್ಯಾನ್ ಆಗಿರುವಂಥ ಜಯಂತ್ ಉಳ್ಳಾಲ್ ಇವರ ಪತ್ನಿಯವರಾದಂಥ ಸುನೀತಾ ಜಯಂತ್ ಇವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಅತ್ಯಂತ ಉತ್ತಮವಾಗಿ ಅದು ಸಹ ಅತಿಥಿಗಳ ಒಂದು ಮನಮೆಚ್ಚಿದ ಪ್ರಾರ್ಥನೆಯನ್ನು ನೀಡಿದಂಥ ನಮ್ಮದೇ ಸಿಬ್ಬಂದಿ ಆದಂಥ ಸುಖೇಶ್ ಇವರಿಗೆ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಉತ್ತಮ ಕಾರ್ಯವನ್ನು ನಿರೂಪಣೆ ಮಾಡಿದಂಥ ನಮ್ಮದೇ ಸಿಬ್ಬಂದಿ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿಬ್ಬಂದಿಗಳು ಉತ್ತಮವಾದಂಥ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ದೀಪಕ್ ವಡ್ಡಿಯವರಿಗೆ ವಿಶೇಷವಾಗಿ ಅಭಿನಂದನೆ. ಇನ್ನು ಸಿಬ್ಬಂದಿ ವರ್ಗದವರ ಬಗ್ಗೆ ನಾನು ಹೇಳಬೇಕಾದರೆ, ಸಿಬ್ಬಂದಿ ವರ್ಗದವರು ರಜಾ ದಿನಗಳು ಅಥವಾ ಈ ಬಿಸಿಲು ಉರಿಯುತ್ತಿರುವ ಬಿಸಿಲು ಇದನ್ನು ಲೆಕ್ಕಿಸದೆ ಎಲ್ಲ ಉಳ್ಳಾಲ ವಲಯದ ಎಲ್ಲ ಮನೆಗಳಿಗೆ ಆಮಂತ್ರಣ ಪತ್ರ ಹಂಚುವಂಥ ಒಂದು ದೊಡ್ಡ ಕಾರ್ಯದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ನಿರ್ದೇಶಕರು ಅವರೊಂದಿಗೆ ಜೊತೆಯಾಗಿದ್ದರು. ಅವರಿಗೆ ನಾನು ವಿಶೇಷವಾಗಿ ಅದೇ ರೀತಿ ನಮ್ಮ ಕಚೇರಿಗೆ ಬಂದಾಗಲೂ ಸಹ ಒಳ್ಳೆಯ ಸೇವೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗ. ಅದೇ ರೀತಿ ನಮ್ಮ ಗೌರವ ಸಲಹೆಗಾರರಾದಂಥ ಹರಿದಾಸ್ ಅದೇ ರೀತಿ ನಮ್ಮ ಪ್ರಧಾನ ವ್ಯವಸ್ಥಾಪಕರಾದಂಥ ಪ್ರಮೋದ್ ಕುಮಾರ್ ಇವರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ನಮ್ಮ ಸಭೆಯಲ್ಲಿ ಮಾಧ್ಯಮ ವರ್ಗದವರು ಅದೇ ರೀತಿ ದೃಶ್ಯ ಮಾಧ್ಯಮದವರು ಇದ್ದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಫೋಟೋಗ್ರಾಫರ್ ಆಗಿದ್ದಂಥ ಯೋಗೀಶ್ ಉಳ್ಳಾಲ್, ಹೊಸ ಕುರಲು ಇದರ ದೃಶ್ಯ ಮಾಧ್ಯಮದ ವ್ಯವಸ್ಥಾಪಕರು ನನ್ನ ಆತ್ಮೀಯ ಮಿತ್ರ ಅಂತ ವಿದ್ಯಾಧರ್ ಹೆಗ್ಡೆ ಇಲ್ಲಿದ್ದಾರೆ. ಅವರನ್ನು ನಮ್ಮ ಜಯಂತ್ ಉಳ್ಳಾಲ್ ಇವರು ಅವರಿಗೆ ಕಾರ್ಯಕ್ರಮದ ನಿಮಿತ್ತ ಬರಲಿಕ್ಕಾಗದಿದ್ದರು. ಹೊಸಕರಲ್ನ ದೃಶ್ಯ ಮಾಧ್ಯಮದ ವಿದ್ಯಾಧರ್ ಹೆಗ್ಡೆ ಅವರನ್ನು ಇಲ್ಲಿ ಕಳುಹಿಸುತ್ತಾರೆ. ಅವರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ತುಳುನಾಡು ಮಿರರ್ ಇದರ ದೃಶ್ಯ ಮಾಧ್ಯಮ ಇವರು ಮಿಥುನ್ ಇವರು ನಮ್ಮ ವಿಶ್ವ ಗಾಣಿಗರ ಚಾವಡಿಯ ಸದಸ್ಯರು ಹೌದು. ಒಂದು ಉಳ್ಳಾಲ ಅಥವಾ ನಮ್ಮ ಗಾಣಿಗ ಸಮಾಜದ ಎಲ್ಲ ಕಾರ್ಯಕ್ರಮಗಳ ಒಂದು ದೃಶ್ಯ ಮಾಧ್ಯಮದಲ್ಲಿ ಸೆರೆ ಹಿಡಿದು ಅದನ್ನು ವಾಟ್ಸಪ್ಪು ಅಥವಾ ಫೇಸ್ಬುಕ್ಕು ಅಥವಾ ವಿಶ್ವಕ್ಕೆ ಒಂದು ಅದನ್ನು ಪಸರಿಸುವಲ್ಲಿ ಅವರು ಒಂದು ನಮಗೆ ಒಂದು ಉತ್ತಮ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಉಳ್ಳಾಲ ಶಾಖೆ ಇಲ್ಲಿ ಉದ್ಘಾಟನೆ ಆಗಬೇಕಾದ್ರೆ ರಾಜೇಶ್ ಉಳಿಯ ನಮ್ಮ ಮೂಲ್ಯಣ್ಣನವರ ಪರಮ ಆಪ್ತರು, ಅದೇ ರೀತಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆದಂಥ ರಾಜೇಶ್ ಉಳಿಯರಿಗೆ ನಾನು ವಿಶೇಷವಾಗಿ ಅದು ಕೇವಲ ನಮಗೆ ಅವರು ಪ್ರೋತ್ಸಾಹ ಮಾತ್ರ ಅಲ್ಲದೆ ತನ್ನ ಮೊದಲ ಡೆಪಾಸಿಟನ್ನು ಸಹ ನಮಗೆ ನಾವು ಹೋದಾಗಲೇ ಫಾರ್ಮ್ಗಲ್ಲಿ ಸೈನ್ ಮಾಡುವೆ ಅಂತೇಳಿ ಡೆಪಾಸಿಟನ್ನು ಸಹ ಕೊಟ್ಟು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣ್ಯ ಅತಿಥಿಗಳನ್ನು ಕರೆತರುವಲ್ಲಿ ಮನೋಹರ್, ಶಿವಾನಿ, ಧರಣೀಶ್, ಅದೇ ರೀತಿ ನಾಗೇಶ್ ಸೆಕ್ಸಫೋನ್ ವಾದದೊಂದಿಗೆ ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ. ಅವರಿಗೂ ಸಹ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಸಭೆಯಲ್ಲಿ
ನಮ್ಮ ಆತ್ಮೀಯರಾದಂಥ ನಿವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ವಕೀಲರು ಆಗಿರುವಂಥ ರಾಘವ ಪಡೇಲ್ ಇವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮಂಗಳೂರು ತಾಲೂಕು ಗಾಣಿಗ ಸಂಘದ ಅಧ್ಯಕ್ಷರು, ಅದೇ ಹಿರಿಯರು, ಅಲ್ಲದೆ ಇತ್ತೀಚೆಗೆ ಬೆಂಗಳೂರಿನ ಸಮಾವೇಶದಲ್ಲಿ ಸನ್ಮಾನಗೊಂಡಂಥ ಹಿರಿಯರಾದಂಥ ಮಾರ್ಗದರ್ಶಕರಾದಂಥ ನಾರಾಯಣ ಎಸ್ ಕನ್ನೂರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ವಿವಿಧ ಗಾಣಿಗ ಸಂಘದ ಅಧ್ಯಕ್ಷರು, ಮುಖ್ಯವಾಗಿ ಮೂಡಬಿದಿರೆ ಗಾಣಿಗ ಸಂಘದ ಅಧ್ಯಕ್ಷರಾದಂಥ ರಾಜೇಶ್ ಪಂಗೇರ, ಅದೇ ರೀತಿ ಬಂಟ್ವಾಳ ತಾಲೂಕು ಗಾಣಿಗರ ಸಂಘದ ಅಧ್ಯಕ್ಷರಾದಂಥ ರಘು ಸಪ್ಪಲ್ಯ ಇವರು ನಮ್ಮೊಂದಿಗೆ ಇದ್ದರು. ಅವರಿಗೆಲ್ಲರಿಗೂ ನಾನು ಇಲ್ಲಿ ಕೃತಜ್ಞತೆಯನ್ನು ಹಾಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ನಾವು ಉಳ್ಳಾಲ ಬಂಡಿಕೊಟ್ಟಿ ಏರಿಯಾದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ವಿತರಿಸುವ ಸಂದರ್ಭದಲ್ಲಿ ಶ್ರೀ ಗೋಪಾಲ್ ಉಳ್ಳಾಲ್ ಇವರು ತಮ್ಮ ಮನೆಗೆ ಮೊದಲಿಗೆ ಕರ್ಕೊಂಡೋಗಿ ನಮಗೆ ಆತಿಥ್ಯವನ್ನು ನೀಡಿ ಆನಂತರ ನಮ್ಮೊಂದಿಗೆ ಇಡೀ ದಿನ ನಮ್ಮೊಂದಿಗೆ ಆಮಂತ್ರಣ ಪತ್ರಿಕೆಯಲ್ಲಿ ಹಂಚುವಲ್ಲಿ ನೆರವಾಗಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಉಳ್ಳಾಳದಲ್ಲಿ ಒಂದು ಸಾಕೆ ಆಗಬೇಕಾದ್ರೆ ಅದಕ್ಕೆ ಮುಖ್ಯ ಪ್ರೇರಣೆ ಶಕ್ತಿ ನಮ್ಮ ಉಳಿಯ ಕ್ಷೇತ್ರದ ಶ್ರೀ ರಾಜೇಶ್ ಗುರ್ಕಾರ್ರು. ನಾವು ಯಾವಾಗ ಸಫಲ ಸೌಹಾರ್ದ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿದೆವ ಅಂದಿನಿಂದಲೂ ನಿಕ್ಲು ಒಂದು ಉಳ್ಳಾಳಡು ಸಾಕೆ ಮಲ್ಪೋಡು ನಿಕ್ಲ ಸೇವೆ ಎಂಕ್ಲಿಗಳ ಬೋರ್ಡು ಅಂತ ಪಂದು ಅಂತ ಹೇಳಿ ದಿನನಿತ್ಯ ನನ್ನನ್ನು ಸಾಕೆ ಮಾಡಿ ಅಂತ ಹೇಳಿ ಹುರಿದುಂಬಿಸಿ ಸಮಯದಲ್ಲಿ ತನ್ನ ಠೇವಣಿಯನ್ನು ಕೊಟ್ಟು ನಮಗೆ ಆಶೀರ್ವದಿಸ್ತಾರೆ. ಅವರಿಗೆ ನಮ್ಮ ಶ್ರೀಯುತ ಪೂಜ್ಯ ಗೌರವನೀಯ ದೇವಮೂಲ್ಯಣ್ಣನವರು ಶಾಲು ಹಾಕಿ ಸ್ಮರಣಿಕೆ ನೀಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕೈ ಚಪ್ಪಳೆಯಿಂದ ಪೂಜ್ಯರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ನಾವು. ಈಗ ತಾನೇ ಧನ್ಯವಾದ ಸಮರ್ಪಣೆ ಮಾಡಿದಂತಹ ಗೌರವಾನ್ವಿತರಿಗೆ ಒಮ್ಮೆ ಜೋರಾದ ಕೆಚ್ಚಪ್ಪಳೆಯನ್ನು ಕೊಟ್ಟು ಅವರು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಣೆ ಮಾಡಿದ್ದಾರೆ. ಅವರು ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಕೂಡ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ಇಂದಿನ ಗಣ್ಯಮಾನ್ಯ ದಿಗ್ಗಜರನ್ನು ಬೀಳ್ಕೊಡುವಂತಹ ಹೊತ್ತು ನಾನು ಆಯೋಜಕರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ನಮ್ಮ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಯಿಂದ ಬೀಳ್ಕೊಡಬೇಕಾಗಿ ಅತ್ಯಂತ ವಿನಮ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಭಿನ್ನರನ್ನು ಅತ್ಯಂತ ಗೌರವಡು ಮೋಕೇಡು ಜೋಕೇಡು ಕಡಪುರ್ದು ಕೊಡೊಂದು ಅತ್ಯಂತ ಗೌರವದ ಪ್ರಾರ್ಥನೆ ಮತ್ತೊಂದು ಇದರೊಟ್ಟಿಗೆ